ಕಾಣುತ್ತ ಗಂಗೆಯ ಸಾರಿ ಬರುತ್ತೀರೆ ಗೀಷ್ಮತಿಯೋ ಸಾಧನೆಯನ್ನು ಮಾಡಿದ ಅಂತಾದ್ರೆ ಮಾಧವನೂ ಆಗಬಲ್ಲ ಮಹಾದೇವನೂ ಆಗಬಲ್ಲ ಎನ್ನುವುದಕ್ಕೆ ನನ್ನ ಜೀವನವೇ ಜ್ವಲಂತ ಉದಾಹರಣೆಯಾಗಿದೆ. ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ಪ್ರಪಂಚ ಎಲ್ಲವನ್ನು ಸೃಷ್ಟಿಗೈದಾಗ ಆತನ ಮುಖಾಂಗದಿಂದ ಹುಟ್ಟಿಕೊಂಡವನೇ ನನ್ನಯ್ಯನಾದಂತಹ ಅಂಗೀರ. ಆದ್ದರಿಂದಲೇ ಅಂಗೀರಸ ನಾಮಕನಾದ ಅಂಗೀರಸ ಮಹಾಮುನಿಯಿಂದಲಾಗಿ ಕರ್ದಮ ಮಹಾರಾಯರ ಮಗಳಾದಂತಹ ಶ್ರದ್ಧಾದೇವಿಯ ಪಾವನ ಗರ್ಭಾಂಬುದಿಯಲ್ಲಿ 6 ಮಂದಿ ಮಕ್ಕಳು ಹುಟ್ಟಿಕೊಂಡೆವು. ಅದರಲ್ಲಿ ಗಂಡು ಮಕ್ಕಳು ನಾವಿರುವರು. ಒಬ್ಬ ಬೃಹಸ್ಪತಿಯಾದಂತಹ ನಾನು, ಇನ್ನೋರ್ವ ನನ್ನ ಅನುಜನಾದಂತಹ ಉತತ್ಯ. ಸಾಧನೆಯನ್ನೇ ಬಯಸಿ ಸಾಧನೆಯನ್ನು ಮಾಡಿದ ಅಂತಾದ್ರೆ ವ್ಯಕ್ತಿಯವರು ಯಾವ ಮಟ್ಟಕ್ಕೆ ಏರಬಲ್ಲ ಎನ್ನುವುದಕ್ಕೆ ನನ್ನ ಜೀವನ ಜ್ವಲಂತ ಉದಾಹರಣೆ. ಆರ್ಜಿಸಿದಂತಹ ವಿದ್ಯಾ ಸಂಪತ್ತು ನಿಕ್ಷೇಪಗೊಂಡಂತಹ ತಪಸ್ಸಿನ ಬಲದಿಂದಲಾಗಿ ದೇವಗುರು ಪಟ್ಟವನ್ನು ಏರುವಲ್ಲಿವರೆಗೆ ಮುಟ್ಟಿದ್ದೇನೆ. ಹಾಗಾದ್ರೆ ದೇವಗುರು ಎಂದ್ರೆ ಏನು? ಪ್ರಪಂಚ 3ಕ್ಕೂ ನಾನು ಗುರುವಾಗಿದ್ದೇನೆ, ಲಘುವಲ್ಲ ಮತ್ತು ಗುರುವಾಗಿದ್ದೇನೆ. ಹಾಗಾದ್ರೆ ಕೇವಲ ದೇವತೆಗಳ ಜೊತೆಯಲ್ಲಿ ಮಾತ್ರ ಅಲ್ಲ, ಆಕಾಶ ಗಮನವೋ ಹವಿರ್ಭೋಜನವೋ ವರಪ್ರದಾನವೋ ಮೊದಲಾದಂತಹ ಯೋಗ್ಯತೆಯನ್ನು ನಾನೂ ಸಂಪಾದಿಸಿಕೊಂಡಿದ್ದೇನೆ. ಎಂದಿನಂತೆ ಇಂದು ಕೂಡ ಸ್ವರ್ಗಲೋಕದ ಸಭೆಯನ್ನೆಲ್ಲ ಪೂರೈಸಿ ಆಯ್ತು. ಆದ್ರೆ ಯಾಕೋ ಏನು ಗಂಗಾ ಸರೋವರದತ್ತ ಹೋಗಿ ಸ್ನಾನವನ್ನು ಮಾಡಬೇಕು ಎನ್ನುವ ಹಾಗೆ ಮನಸ್ಸು ಹಂಬಲಿಸ್ತಾ ಉಂಟು. ಹಾಗಾದ್ರೆ ಸ್ವರ್ಗಲೋಕದಲ್ಲಿರುವಂತಹ ನಮಗೆ ಗಂಗಾ ಸ್ನಾನದ ಬಯಕೆ ಯಾಕೆ? ಭವಿತವ್ಯದಲ್ಲಿ ಸಂಘಟಿಸಬಹುದಾದಂತಹ ಯಾವುದೋ ಒಂದು ಘಟನೆಗೆ ನಾವು ಕಾರಣೀಹೇತುವಾಗುವುದಕ್ಕಿದ್ದೇವೆ ಎನ್ನುವುದೇ ಜ್ವಲಂತ ಸತ್ಯ. ಹಾಗಾದರೆ ತಡ ಮಾಡುವುದಲ್ಲ, ಗಂಗಾ ಸ್ನಾನಕ್ಕೆ ಬೇಕಾಗಿ ಭೂಲೋಕದತ್ತ ಇಳಿಯುತ್ತೇನೆ. ಮಿತ್ರಜಾತನು ಬಂದು ನಮಿಸಿದ ಅಗುತಲಾಕ್ಷಣದಿ ಏನಿದಂಬುದ ಮಿತ್ರಜಾತ ಏನಿದು ಏನಿದಂಬುದ ಮಿತ್ರಜಾತ ನಗೆ ಆನನ ತುಂಬಿಗುದೇನೋ ವಿಖ್ಯಾತ, ನಗೆ ಆನನ ತುಂಬಿಗುದೇನೋ ವಿಖ್ಯಾತ. ಚಾಣಾಚ ಪೊರಟಿಗುದಾವಲ್ಲಿಗಿಂದು ಚಾಣಾಚ ಪೊರಟಿಗುದಾವಲ್ಲಿಗಿಂದು ನೀನೊರೆಯನೆ ಚನಿಪೇಳಿದನಲ್ದೋ. ಏನಿದಂಬುಜ ಮಿತ್ರಜಾತ ನಗೆ ಆನನ ತುಂಬಿಗುದೇನು ವಿಖ್ಯಾತ. ಏನಿದು ಏನಿದು ಭೂಲೋಕವನ್ನೇ ಲಕ್ಷ್ಯವನ್ನಾಗಿರಿಸಿಕೊಂಡು ವೇಗವಾಗಿ ನಾ ಹೋಗುತ್ತಾ ಇದ್ದೇನೆ ಅಂತಾದ್ರೆ ಇದಿರಾಗಿ ಬಂದವನ್ಯಾರು? ನಾನು. ಶನಿ. ನೀನು. ಹೌದು. ರಾಶಿ ಚಕ್ರದಲ್ಲಿ ಸವ್ಯವಾಗಿ ನಾವು ತಿರುಗುತ್ತಾ ಇರುವವರು. ಗುರುವಾದಂತಹ ನಾನು, ತದನಂತರ ಶುಕ್ರ, ತದನಂತರ ನೀನಿರುವವ. ಹೌದು. ಸವ್ಯವಾಗಿ ನಾವು ತಿರುಗುವುದಿದ್ರೆ ತಿರುಗುತ್ತಾ ಇರ್ತೇವೆ. ಆದ್ರೆ ನೀನು ನನ್ನ ಎದುರಿಗೆ ಬಂದಿದ್ದಿ ಎನ್ನುವಲ್ಲಿಗೆ ಗುರುಗಳೇ, ನಿಮಗೆಲ್ಲ ಸವ್ಯವಾಗಿ ತಿರುಗುವಂತಹ ಅಭ್ಯಾಸ. ಹೌದು. ನನಗೆ ಹಾಗಲ್ಲ, ಅಪಸವ್ಯವಾಗಿಯೂ ತಿರುಗುವ ಅಭ್ಯಾಸವಿದೆ. ಓಹೋ, ಆ ಯೋಗ್ಯತೆಯನ್ನು ಸಂಪಾದಿಸಿಕೊಂಡವ ನೀನು. ಹೌದು. ನಾವು ಸವ್ಯವಾಗಿ ಮಾತ್ರ ರಾಶಿ ಚಕ್ರದಲ್ಲಿ ತಿರುಗುವುದು. ತಿರುಗಬಹುದು. ನೀನು ಅಪಸವ್ಯವಾಗಿಯೂ ತಿರುಗಬಹುದು. ಬಿಡು, ಅದು ನಿನ್ನ ಯೋಗ್ಯತೆ.
ಅದರ ಬಗ್ಗೆ ನಮ್ಮ ಆಕ್ಷೇಪ ಅಲ್ಲ. ಬೇಡ. ಆದ್ರೆ ನನಗೆ ಬಹಳ ವಿಚಿತ್ರ ಕಂಡದ್ದೇನು ಗೊತ್ತಾ? ಏನು? ಆಗುವುದಕ್ಕೆ ನೀನು ಅನ್ಯನಲ್ಲ, ನನ್ನ ಪ್ರಶಿಷ್ಯ. ಅಂದ್ರೆ ನನ್ನ ಶಿಷ್ಯನಾದಂತಹ ಸೂರ್ಯನ ಮಗ. ಹೌದಾ? ಹೌದು. ನನ್ನನ್ನು ನೋಡ್ತಾ ಇದ್ದಿ, ಯಾವುದೋ ಒಂದು ವಿನೋದದಿಂದ ನಗುತ್ತಾ ಇದ್ದಿ. ನಿನ್ನ ಮುಖದಲ್ಲಿ ಆನಂದದಲ್ಲಿ ನಗು ತುಂಬಿಕೊಂಡಿದೆ. ಹೊರಟವ ಯಾವುದೋ ಒಂದು ಕಾರ್ಯಾರ್ಥಿಯಾಗಿ ಹೊರಟಿದ್ದಿ ಎನ್ನುವುದು ಅರ್ಥವಾಯಿತು. ಎಲ್ಲಿಗೆ ಹೊರಟವ? ನನ್ನನ್ನು ನೋಡಿ ನಗುತ್ತಿರುವುದು ಯಾಕೆ? ನನ್ನ ಎದುರಿಗೆ ಬಂದದ್ಯಾಕೆ ಹೇಳ್ಬಹುದಾ? ಎಲ್ಲೆಲ್ಲಿಗೋ ಹೊರಟದ್ದಲ್ಲ, ಮತ್ತೆ ಇಲ್ಲಿಗೆ ಬಂದದ್ದು ನಿಮ್ಮನ್ನು ಕಾಣುವುದಕ್ಕೆ, ನನ್ನನ್ನು ಕಾಣುವುದಕ್ಕೆ. ಆಲಿಸಬೇಕೆನ್ನ ನುಡಿಯ ಆಲಿಸಬೇಕೆನ್ನ ನುಡಿಯ ಎನ್ನಾಲೋಚನೆಯ ತಿಳಿಯ ಪೇರು ಜಿಯ ಕಾಲ ಬಂದಿದೆ ದ್ವಾದಶಾಲಯ ಸೇರಿ, ಕಾಲ ಬಂದಿದೆ ದ್ವಾದಶಾಲಯ ಸೇರಿ, ಪಾಲಿಬುದಪ್ಪಣಿಗೆ ಗುಣಕರನೇ ಆಲಿಸಬೇಕನ್ನ ನುಡಿಯ ಎನ್ನಾಲೋಚನೆಯ ತಿಳಿಯ ಪೇಳು ಜಿಯ ಜಿಯ ಲಾಲಿಸಬೇಕು ಎನ್ನ ನುಡಿಯ. ಯಾವುದು ನಿನ್ನ ನುಡಿ? ಓ ಗುರುಗಳೇ, ಏನೋ ನಿಮ್ಮನ್ನೇ ಹುಡುಕಿಕೊಂಡು ಬಂದವ ನಾನು. ನನ್ನನ್ನು ಹುಡುಕಬೇಕು ಅಂತಾದ್ರೆ ನೀನು ಇಲ್ಲಿಗೆ ಯಾಕೆ ಬಂದದ್ದು? ಸ್ವರ್ಗಕ್ಕೆ ಬರಬೇಕಿತ್ತು. ದೇವಲೋಕಕ್ಕೆ ಬರಬೇಕು ಅಂತಲೇ ಹೊರಟದ್ದು. ಆದ್ರೆ ಮಧ್ಯ ಪಥದಲ್ಲಿ ತಾವು ದೊರೆತಿರಂತಾದ್ರೆ ಅಷ್ಟು ದೂರದವರೆಗೆ ಯಾಕೆ ಪಯಣ ಬೆಳೆಸಬೇಕು? ಹಾಗಾಗಿ ನಿಮ್ಮನ್ನು ಕಂಡಾಕ್ಷಣ ನಿಮ್ಮ ಬಳಿಗೆ ಓಡೋಡಿಕೊಂಡು ಬಂದೆ. ಬರುವುದಕ್ಕೂ ಕಾರಣವಿದೆ. ಏನೋ? ದ್ವಾದಶದ ಕಾಲವಿದು. ಹೌದು. ನಿಮ್ಮ ರಾಶಿ ಚಕ್ರದಲ್ಲಿ ನನಗೆ ಪ್ರವೇಶ ಮಾಡುವುದಕ್ಕೆ ಅನುಕೂಲ ಮಾಡಿಕೊಡಬೇಕು. ಅರರೆಯನಿದು ಬಂತು ಪೀಡೆ, ಆಗ ಗುರುವಾದ ಎಲ್ಲ ಕಾಡಲು ಮನ ಮಾಡಿ ತುರಿತವಲ್ಲವಿ ಶಿಷ್ಯ ತೆರಳಯ್ಯ ನೀನು, ಪರಮ ಸತ್ಯಾತ್ಮನು ಸುರಗುರು ನಾನು. ಅರರೆ ಏನಿದು ಬಂತು ಪೀಡೆ. ಅಯ್ಯೋ ದೇವ್ರೆ, ಏನು ಗುರುಗಳೇ, ಇದೊಂದು ಒಳ್ಳೆ ಪೀಡನೆ ಆಯ್ತಲ್ಲ. ಯಾಕೆ? ನನ್ನನ್ನು ಬಾಧಿಸ್ತೇನೆ ಎನ್ನುವ ಹಾಗೆ ಹೇಳ್ತಾ ಇದ್ದಿ. ಹೌದು. ನಾನು ಯಾರು ಅಂತ ಗೊತ್ತುಂಟ ನಿನಗೆ? ದೇವಗುರುಗಳು. ಏರಿದ ಎತ್ತರ, ಮಾಡಿದ ಸಾಧನೆ ಮತ್ತೊಬ್ಬನಿಗೆ ಎಣಿಸುವುದಕ್ಕೂ ಸಾಧ್ಯ ಇಲ್ಲ. ಎಣಿಸ್ಲಿಕ್ಕೆ ಏನು ಅದು? ಅಷ್ಟು ಸಾಧನೆಯನ್ನು ಮಾಡಿದ, ಯೋಚನೆ ಮಾಡುವುದಕ್ಕೂ ಸಾಧ್ಯವಿಲ್ಲ. ಹೌದು. ಅಂತಹ ಯೋಗ್ಯತೆ ಉಳ್ಳಂತಹ ದೇವಗುರುವನ್ನು ನೀನು ಪೀಡಿಸ್ತೇನೆ ಎನ್ನುವ ಹಾಗೆ ಹೇಳ್ತಾ ಇದೆಯಲ್ಲ. ಈಗ ನಿಮಗೆ ಕಾಲ ಬಂದಿದೆಯಲ್ಲ ಗುರುಗಳೇ. ಕಾಲ ಬಂದದ್ದು ಹೌದು, ಆದ್ರೆ ಯಾರು ಯಾರನ್ನು ಪೀಡಿಸುವುದು ಎನ್ನುವ ಹಾಗೆ ಇರ್ತದೆ. ಗುರುಗಳನ್ನು ಶಿಷ್ಯ ಪೀಡಿಸುವುದು ಬಾರದು. ಯಾಕೆ ಬಾರದು? ಪ್ರಪಂಚದಲ್ಲಿ ನಾವು ಹೊಸತಾದ ಪಾಠವನ್ನು ಕೊಟ್ಟ ಹಾಗಾಗುತ್ತದೆ. ಯಾವುದದು? ಗುರುಗಳಿಗೆ ತೊಂದರೆ ಮಾಡುವುದು ಶಿಷ್ಯರಾದವರ ಒಳ್ಳೆ ಶಿಷ್ಯರ ಲಕ್ಷಣವ. ಗುರುಗಳಿಗೆ ತೊಂದರೆ ಶಿಷ್ಯರು ಮಾಡದಿದ್ರೆ ಗುರುಗಳ ಪ್ರತಿಭೆ ಲೋಕದಲ್ಲಿ ಪ್ರಕಟವಾಗುವುದಿಲ್ಲ. ನನ್ನ ಪ್ರತಿಭೆ ಕಂಡದ್ದು ಸಾಕು, ಇನ್ನು ನೀನು ತೋರಿಸಲಿಕ್ಕೆ ಬರಬೇಕು. ಅಲ್ಲ, ಪ್ರತಿಭೆ ಪ್ರಕಟವಾಗಬೇಕು ಅಂತಂದ್ರೆ ಗುರುಗಳನ್ನು ಸ್ವಲ್ಪ ಪೀಡಿಸಬೇಕು. ಪೀಡಿಸುವುದು ಹೌದು, ಆದ್ರೆ ನಾನು ಯಾರು ಹೇಳು? ಗುರು ಪರಮ ಸಚ್ಚರಿತನಾಗಿದ್ದೇನೆ, ಹೌದು, ಧಾರ್ಮಿಕನಾಗಿದ್ದೇನೆ, ಸತ್ಯ, ಧರ್ಮಾತ್ಮನಾಗಿದ್ದೇನೆ. ಹೇಳಿ ಕೇಳಿ ನೀನ್ಯಾರು? ನನ್ನ ಶಿಷ್ಯನಾದಂತಹ ಸೂರ್ಯನ ಮಗ. ಹೌದು. ಹೌದಾ? ಹಾಗಾದ್ರೆ ನೀನು ನನ್ನನ್ನು ಬಾಧಿಸಿದ್ರೆ ಒಂದು ನಿನಗೆ ದೋಷ ಬರ್ತದೆ, ಇನ್ನೊಂದು ಪರಮ ಧಾರ್ಮಿಕನಾದಂತಹ ನನ್ನನ್ನು ಬಾಧಿಸಿದ್ರೆ ಲೋಕದ ನಿಂದನೆಗೂ ನೀ ಭಾಜನನಾಗಬೇಕಾಗ್ತದೆ. ಆದ್ರಿಂದ ಬೇಡ. ಅಪ್ಪನಿಗೆ ಗುರುಗಳು ಅಲ್ವೇ? ನಿಮ್ಮನ್ನು ನಾನು ಅಜ್ಜ ಅಂತ ಕರೀಲಿಕ್ಕೆ ಆಗ್ತದ? ಆಗುದಿಲ್ಲ. ಗುರುಗಳು ಅಂದ್ರೆ ಕರೀಬೇಕಲ್ಲ. ಯಾರಾದರೆ ನಯ್ಯ ನಾನು ದಯತೋನು ಹರಿಯುರುದಿದ ನಿಯಮವನು ನೀ
ಮಹಾತ್ಮನೋ ಸಚ್ಚರಿತನೋ ಗೋಯವ ಗುರುವೋ ಏನೇ ಆಗ್ಲಿ ಯಾರಾದರೂ ನನಗೆ ಲೆಕ್ಕವಲ್ಲ. ಆ ಹರಿ ನನಗೇನಪ್ಪಣೆ ಮಾಡಿದ್ದಾರೋ ಆ ಕೆಲಸವನ್ನು ಮಾಡಬೇಕಾದ್ದು ನನ್ನ ಕರ್ತವ್ಯ. ನಿಮ್ಮನ್ನು ಪೀಡಿಸುವುದಕ್ಕಾಗಿ, ನಿಮ್ಮ ರಾಶಿ ಚಕ್ರದಲ್ಲಿ ಪ್ರವೇಶ ಮಾಡುವುದಕ್ಕಾಗಿ ಇಲ್ಲಿಯವರೆಗೆ ನಾನು ಬಂದಿದ್ದೇನೆ. ಮತ್ತೆ ಹಿಮ್ಮುಖವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಹೆಚ್ಚು ಬೇಡ, 30 ಮಾಸ ಸಾಕು. ನನಗೆ ಆಲೋಚನೆ ಮಾಡುವುದಕ್ಕೆ ಅರೆಗಳಿಗೆ ಅವಕಾಶ ಕೊಡ್ತೀಯಾ? ಬಹುಶಃ ಹೋದ ಇವ ಅಟ್ಟು ಬೇಡನು ಕೇಳನಿವನು ಎತ್ತ ಹೋದರು ಶನಿಯವ ಬೆನ್ನ ಬಿಡನು ಮಿತ್ರ ಸಂದಾದನಿ ಕೇಳಲ್ಲ ನುಡಿಯ ಮತ್ತೆ ನಾಲ್ಕೆ ಜಾವ ಸಾಕು ಸಾಕಯ್ಯ. ಅಲ್ಲ, ದೇವಗುರುವಾದಂತಹ ಒಂದು ಸೌಜನ್ಯಕ್ಕಾದ್ರೂ ನನ್ನನ್ನು ಬಿಡ್ಲಿಕ್ಕಾಗುವುದಿಲ್ವಾ? ಆಗುವುದಿಲ್ಲ. ಅಲ್ಲ, ನಾನಿನ್ನು ಹತ್ರ ಅಲ್ಲ, ಇಲ್ಲಿ ಸತ್ರು ನನ್ನನ್ನು ನೀನು ಪೀಡಿಸದೆ ಬಿಡುವುದಿಲ್ಲ ಅಂತ ಅರ್ಥ ಆಯ್ತು. ಪೀಡನೆ ಅಂತಲ್ಲ, ಅದು ರಾಶಿ ಚಕ್ರದಲ್ಲಿ ಪ್ರವೇಶ ಮಾಡು, ಮತ್ತೆ ಏನಾಗುತ್ತದೆ ಅಂತ ನನಗೆ ಗೊತ್ತಿಲ್ಲ. ಸರಿ, ಆಯ್ತು. ಆಯ್ತು, ನಿಲ್ಲಿ, ಸರಿ ನಿಲ್ಲಿ, ಬರ್ತೇನೆ. ನಿನಗೆ ಅವಕಾಶವನ್ನಿತ್ತಿದ್ದೇನೆ. ಹೌದಾ? ಆದ್ರೆ ನನಗೆ ಅವಧಿಯನ್ನು ತಿಳಿಸಬೇಕು. 30 ಮಾಸ ಅಂತ ಹೇಳಿದ್ನಲ್ಲ. 30 ಮಾಸ? ಏನು 30 ಮಾಸ? 30 ಮಾಸ ನನಗೆ ಅವಕಾಶ ಕೊಡಬೇಕು. ನಾನು ಯಾರು ಗೊತ್ತುಂಟ ನಿನಗೆ? ದೇವಗುರು. ದೇವಗುರುವಾದಂತಹ ಬೃಹಸ್ಪತಿ. ನಾನು ಒಂದು ದಿವಸ ದೇವಲೋಕದ ಸಭೆಗೆ ಹೋಗದಿದ್ರೆ ಅಲ್ಲಿ ಎಲ್ಲ ಅಲ್ಲೋಲ ಕಲ್ಲೋಲ ಆದಿತ್ತು. 30 ಮಾಸ ನಾನು ನಿನ್ನ ಬಾಧೆಯಲ್ಲಿದ್ರೆ ಸ್ವರ್ಗಲೋಕಕ್ಕೆ ಯಾರು ಗುರು? ಯಾರು? ಅಲ್ಲಿ ಯಾರನ್ನಾದ್ರೂ ಆಗುದಿಲ್ಲ, ನಾನೇ ಹೋಗ್ಬೇಕು. ಹೆಚ್ಚಾಗ್ತದೆ. ಕಡಿಮೆ ಮಾಡು, ಕಡಿಮೆ ಮಾಡು. ಹಾಗಾದ್ರೆ ಬೇಡ. 30 ವಾರ ಆದಿತ್ತ ಗುರು. 30 ವಾರ ಏನಂತ ತಿಳ್ಕೊಂಡಿದ್ದಿ? ನನಗೆ ಮನೆ ಇಲ್ವಾ? ಯಾರಿಗೊತ್ತು? ಹೆಂಡತಿ ಇಲ್ವಾ? ಯಾರಿಗೊತ್ತು? ನಾನು ಮನೆಗೆ ಹೋಗದಿದ್ದೆ ನನ್ನ ಹೆಂಡತಿ ನನ್ನನ್ನೇ ಕೇಳೋದು. ಬೇರೆ ಯಾರನ್ನು ಕೇಳಬೇಕು ಗುರುಗಳೇ? ಹಾಗಲ್ವಾ? ನನ್ನ ಹೆಂಡತಿಗೆ ನನ್ನ ಮೇಲೆ ಅಷ್ಟು ಗೌರವ ಭಾವ ಇರಬಹುದು. ಮನೆ ಸಂಸಾರಿಯಾದಂತಹ ನನಗೆ ನನ್ನದಾದಂತಹ ಕೆಲವಾರು ಕೆಲಸ ಕಾರ್ಯಗಳಿರುವ ಕಾರಣ 30 ವಾರ ಹೆಚ್ಚಾಯ್ತು. ಕಡಿತಗೊಳಿಸು. 30 ವಾರವೂ ಹೆಚ್ಚಾಯ್ತು. ಬೇಡ, 30 ದಿವಸ ಸಾಕು ನನಗೆ. 30 ದಿವಸ? ಒಂದು ತಿಂಗಳು. 30 ದಿವಸ ಆಗುವುದಿಲ್ಲ. ನನ್ನನ್ನೇ ಹುಡುಕಿಕೊಂಡು ಬಂದಂತಹ ಅನೇಕ ಮಂದಿ ಶಿಷ್ಯರಿದ್ದಾರೆ. ಅವರಿಗೆಲ್ಲ ಬೋಧನೆ ಮಾಡುವುದಕ್ಕುಂಟು. ಅದು ಹೆಚ್ಚಾಯ್ತು, ಕಡಿಮೆ ಮಾಡು. ಅಯ್ಯೋ, ಇನ್ನೂ ಕಡಿಮೆ ಮಾಡ್ಬೇಕಾ? ಕಡಿಮೆ ಮಾಡು ನೀನು. ಗುರುಗಳೇ, 30 ಗಳಿಗೆ ಅಂತೂ ನಿನಗೆ 3 ಬಿಟ್ಟು ವ್ಯವಹಾರ ಇಲ್ಲ. 3 ಬಿಟ್ಟು ಯಾವ ವ್ಯವಹಾರ ಮಾಡುವುದಿಲ್ಲ ನಾನು. ಸರಿ, ಅಂತೂ 30 ಗಳಿಗೆ. ಸರಿ ಸರಿ, ಕೊಟ್ಟಿದ್ದೇನೆ. ಕೊಟ್ಟಿದ್ದೀರಲ್ಲ, ಜಾಗ್ರತೆ. ಪೀಡಿಸ್ತಾ ಇರುವುದು ಲಘುವನ್ನಲ್ಲ, ಗುರುವನ್ನು. ನೆನಪಿರ್ಲಿ. ಆದೀತು. ಗುರುಗಳೇ, ಜಾಗ್ರತೆ. ಯಾವುದು? 30 ಮಾಸದಲ್ಲಿ ಕೊಡುವಂತಹ ಶಿಕ್ಷೆಯನ್ನು 30 ಗಳಿಗೆಯಲ್ಲಿ ಕೊಟ್ಟೇನು ಅಲ್ಲ ಹೇಳಿದ್ದು ನಾನು ಯಾರು ಗೊತ್ತುಂಟ ನಿನಗೆ? ಗುರುಗಳು ಅಂತ ನಮ್ಗೆ ಗೊತ್ತಿಲ್ವಾ? ನನ್ನ ಒಂದು ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ದೇವೇಂದ್ರನೇ ಬರ್ತಾನೆ. ಹೌದು, ಹೆಚ್ಚು ಕಡಿಮೆ ಆಗಿದೆ. ಅದು ದೇವೇಂದ್ರನೇ ಬರ್ತಾನೆ, ಗೊತ್ತುಂಟ? ಹೋಗು ಹೋಗು, ಅವಕಾಶ ಕೊಟ್ಟಿದ್ದೇನೆ, ಹೋಗು. 30 ಗಳಿಗೆ ಆಯ್ತು, ಹೋಗು. 30 ಮಾಸದಲ್ಲಿ ಕೊಡುವುದನ್ನು ಆಯ್ತು ಪುಣ್ಯಾತ್ಮ, ಅದನ್ನೇ ಹೇಳುದ? ನೆನಪಿಗೆ ಹೇಳಿದ್ದು ನನಗೆ ನೆನಪುಂಟು. ಗುರುಗಳೇ, 30 ಗಳಿಗೆ ಒಮ್ಮೆ ಹೋಗದಿದ್ದರೆ ಈಗ ನಾನು ಹೋಗ್ತೇನೆ. ಎಲ್ಲಿಗೆ? ನಾನೇ ಎಲ್ಲಿಯಾದ್ರೂ ಹೋಗ್ತೇನೆ. ನೀವು ಹೋಗ್ಲಿಕ್ಕಿಲ್ಲ, ನಾನು ಪ್ರವೇಶ ಮಾಡಿ ಆಗಿದೆ. ನಾನು ಯಾಕಾದ್ರೂ ಗಂಗಾ ಸ್ನಾನಕ್ಕೆ ಬಂದ. ನಾವು ಒಟ್ಟಾರೆಯಾಗಿ ಇವ ಸಿಕ್ಕಿದ ಏನೋ 30 ಗಳಿಗೆ ಪೀಡಿಸ್ತಾನಂತೆ. ಅಲ್ಲ, ಇವುಗಳ ತಲೆಯಲ್ಲೆಲ್ಲ ಏನು ನಮ್ಮ ಮುಂದೆ ಅಲ್ಲ, ದೇವಗುರುವಾದಂತಹ ನನ್ನನ್ನು ಪೀಡಿಸಿ ಹೌದಾ ಇವ ನನ್ನನ್ನು ನಡಗಿಸುವುದು? ನೋಡುವ, ಏನೋ ಹೇಳಿದ್ದಾನೆ, ಮಾಡ್ಲಿ. ಅವ ಎಷ್ಟು ಕೂಡ್ತದೆ ಅಷ್ಟನ್ನು ಮಾಡ್ಲಿ, ನಾನೇನು ಎನ್ನುವುದು ಪ್ರಪಂಚಕ್ಕೆ ಗೊತ್ತುಂಟು. कंग तूले पीरे पतन चौथ तूले
ಬಾರೆ ಬಾರೆ ಕಂಗ ಚೂರು ತೀರೆ ಬದನ ತೌತ ಈ ಪೊರ್ಲು ಎನ್ನ ಶುಭವಾಗಲಿ. ಸ್ವಾಮಿಯೇ ಭಟ್ರ ಕೈ ಮುಗಿಯುಂಡೆ ಮಂಗಳವಾಗಲಿ. ಸ್ವಾಮಿಯೇ ಭಟ್ರ ಕಾರ್ಯ ಮಾತುಂಡೆ ಹಾಳಾಗಿ ಹೋಗು. ಹೌದಾ? ಹಾಳಾಗಿ ಹೋಗು. ಮೂರು ಸಲ ಒಳ್ಳೇದಾಗುವಂತ ಆಶೀರ್ವಾದ ಮಾಡಿದೆ. ನಿನಗೆ ಮನಸ್ಸಿಲ್ಲದಿದ್ರೆ ನಾನೇನು ಮಾಡುದು? ಇರ್ಲೇಕನ್ನ ಪ್ರಾಣಿರೊಳಗ ಏತ್ ಸತ್ಯ ಅಡ್ಡ ಬೂರ್ನಲ್ಲ ಎಷ್ಟು ಸತ್ಯ ಕೈ ಮುಗಿಂದಲ್ಲ ಕಡಿಮೇನೆ. ಇದು ನಿನ್ನನ್ನು ನಾನು ನೋಡಿದ ನೆನಪಿಲ್ಲಲ್ಲ. ತೀಯರ್ ಬಂದ ನೆಟ್ಟದ ಮತ್ತೆ ಅಂದ್ರೆ ಕಾಡು ಕಾಡು ಗುಡ್ಡೆ ಗುಡ್ಡೆ ಮಗರಲ್ಲ ಎಲ್ಲವೇ ಊರು ಅಂದ್ರೆ ಅದೆಲ್ಲ ಮಗುಚಿ ಬಿದ್ರೆ ನಿನ್ನ ಮನೆಗೆ ಚತ್ತಿಯೇ ಗುಡ್ಡೆಲ್ಲ ಅಪೆದ ಬಳಿಟಿ ಎಲ್ಲ ಊರು. ಹಾಗೆ ನೀನೀಗ ಯಾವ ಭಾಷೆ ಮಾತಾಡುದು? ತುಳುವೆ ಇರುವ ಭಾಷೆ. ನಮ್ಮದು ದೇವ ಭಾಷೆ. ದೇವ ಭಾಷೆ ಅಲ್ಲ, ನಮಗೂ ಈ ತವಳವ ನಾಡಿನ ಭಾಷೆ ಅರ್ಥ ಆಗುತ್ತದೆ. ಪಲ್ಲೆಕ ಅಯ್ಯೋ, ನನ್ನನ್ನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ, ನಾನು ಇಲ್ಲಿಯವಲ್ಲ. ಅದಕ್ಕಿಂತ ಮೇಲೆ ಸ್ವರ್ಗ ಸ್ವರ್ಗ ಸ್ವರ್ಗ. ಸ್ವರ್ಗದಲ್ಲಿ ನಾ ಯಾರು? ಸ್ವರ್ಗ ಪಾನದೆಲ್ಲ ಅಪೆದ ಬಂದಿತ್ತು ಸ್ವರ್ಗ. ಅದು ಯಾವ ಸ್ವರ್ಗ ಪುಣ್ಯಾತ್ಮ? ಆ ಸ್ವರ್ಗ ಅಲ್ಲ, ನೀ ಹೇಳುವ ಸ್ವರ್ಗ ಎಲ್ಲಿ? ಅದು ಭೂಲೋಕದಲ್ಲಿ ಅದಲ್ಲ. ಸ್ವರ್ಗ ಮೇಲೆ ಸ್ವರ್ಗ ಉಂಟು. ಸ್ವರ್ಗದಲ್ಲಿ ನಾನು ಯಾರು? ಕಿಶನ. ಯಾವುದು? ಸ್ವರ್ಗಲೋಕದಲ್ಲಿ ನಾ ಗಿಷಣ ನಾಮಕ ದೇವಗುರು ಬೃಹಸ್ಪತಿ. ಓ ಬೃಹಸ್ಪತಿ ಬರುವುದಕ್ಕೆ ಕಾರಣ ಉಂಟಪ್ಪ. ತಿಕ್ಕುಜೋಡು ಯಾವುದು? ಗಂಗಾಸಾರ. ಏನು ಮಾತಾಡ್ತೀಯ? ಗಂಗಾಸಾರ ಅಂದ್ರೆ ಗಂಗಾಸಾರ ಬರ್ತೀನಲ್ಲ. ಗಂಗೆ ಎನ್ನುವಂತಹ ಸರೋವರ ಭೂಲೋಕದಲ್ಲುಂಟು, ಗೊತ್ತುಂಟ? ಅದರಲ್ಲಿ ಸ್ನಾನವನ್ನು ಮಾಡುವುದಕ್ಕೆ ಗಂಗೆ ನೀರಿಡಿ ನೀರೊಂದು ಬಂದದ್ದು. ಇದು ನೀನು ಯಾನೂರಿ ರೈತ ರೈತ, ದೇಶದ ಬೆನ್ನೆಲುಬು. ರೈತ ದೇಶದ ಬೆನ್ನೆಲುಬು ಅಂದ್ರೆ ರೈತಗೆ ಬೆನ್ನೆಲುಬು ಚಂದ ಆತು. ಅದೇನಪ್ಪ ಹಾಗೆ? ಕಟ್ಟಿ ಅದೇನು? ನಾನು ಸುಮಾರು ಮಾತ ಮಲ್ತೆ ಮಾಡಿದ್ಯಾ? ಸಾಗೋಲಿ ಮಲ್ತಾರೆ. ಸಾಗೋಲಿ ಅಂದ್ರೆ ಕಂಡ ಕಂಡ ಗೊತ್ತಂದ? ಕಂಡ ಕಂಡವ ಬೇರೆ ಬೇರೆ. ಆ ಕಂಡ ಆಗ್ತಾವು ಕಂಡ ಬಂಡ ಕಂಡ ಗೊತ್ತಿದ್ದೀರಿ? ಇಲ್ಲ. ದಪ್ಪಣಿ. ಓ ದಪ್ಪಣಿ ದಪ್ಪಣಿ. ನೇಜಿ ನಡುಪಣಿ. ನೇಜಿ 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 ಅಂದ್ರೆ ನೇಜಿ ನೇಜಿ ಗೊತ್ತಿದ್ದೀರಿ? ಬಾರು ಗೊತ್ತಿದೆ? ಬಾರು ಅದೆಲ್ಲ ನಮಗೆ ಗೊತ್ತಿಲ್ಲ. ಬಾರು ಗೊತ್ತಿದ್ಯಾ? ಇಲ್ಲ. ಬೃಹಸ್ಪತಿ ಬೃಹಸ್ಪತಿ ಅಂದ್ರೆ ಪ್ರಾಣಿ ಅಂತ ಇಲ್ಲಿ. ಹೌದು. ಒಂದು ಬಾರು ಗೊತ್ತಿದ್ದಲ್ಲ ಪ್ರಾಣಿ ಅಂತ. ಬಾರು ಗೊತ್ತಿದೆ? ಅರಿ ಬಾರು ಒಡಪು. ಓಹೋ ಭತ್ತ ಬೆತ್ತ ಬಾರ್ ಭತ್ತ ಬಾರ್ ಭತ್ತ ಹೊಲ ಬಂಡಗೆ ನೋಡು ಬಾರು. ನೀ ಹೇಳುವುದು ಹಾಗೆ, ನಮ್ಮ ಭಾಷೆಯಲ್ಲಿ ಹೀಗೆ. ಭತ್ತ, ಭತ್ತದಿಂದ ಅಕ್ಕಿ, ಅಕ್ಕಿಯಿಂದ ಅನ್ನ, ಅನ್ನದಿಂದ ಬೇಕು ಬೇಕಾದ ಅಂಚ ನಾವು ಮಲ್ತೆ. ಅದು ಒಳ್ಳೆ ಒಳ್ಳೆ. ಅಯ್ಯೋ, ಬೆಂದಿನ ಪೂರ ಕೆಲಸದ ಕಲೆಗೆ ಕೊಡ್ರೆ. ಹೌದಾ? ಅದೇನು ಕೆಲಸಕ್ಕೆ ನಿನ್ನ ನೆರೆಹೊರೆಯವರು ಯಾರು ಬರುವುದಿಲ್ವ? ಎಲ್ಲ ಬರ್ಪುಜೇರಿ. ಅಯ್ಯೋ, ಅದಕ್ಕೆಲ್ಲ ಈಗ ಒಳ್ಳೆ ಇದುಂಟು, ಬೆಲೆ ಉಂಟು. ಒಂದುಂಡೆ ಒಂಜಿ ಕಂಡೋಗು ಜಪ್ಪುಲಿ ಮಣ್ಣು ಕುರ್ಚು ಜೇರು ಗೊತ್ತಾಗುತ್ತೆ. ನಾವು ಹೊಡಿಸಿ ಎಷ್ಟೇ ಮುಂಚೆ ಕೈ ಮಾಡಿ
ಮೇಲೆ ಮನೆ ಎಂಟೆ ಮುಚ್ಚಿ ಒಳ್ಳೆ ಮೆಣಸು ಒಳ್ಳೆ ಮೆಣಸು ಕಾರಿ ಮೆಣಸು ಕಾಳು ಮೆಣಸು ಅದಕ್ಕೆ ಬಂಗಾರದ ಬೆಲೆ ಉಂಟಾ? ಬಂಗಾರದ ಐಕ್ಲ ಬೆಲೆ ಜಲ್ದಿ ಆಗ್ಬೋದು. ಹೌದಾ? ಮೊಕ್ಕ ಯಾನೊಂದು ಈ ಸರ್ತಿ ಬಚ್ಚಂಗಾಯಿ ಇದ್ದ ಬಿತ್ತು ಮಾಡಿ ಬಚ್ಚಂಗಾಯಿ 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 ಕರಬೂಜ ಬಚ್ಚಂಗಾಯಿ ಕರಬೂಜದ ಹಣ್ಣು ಅವು ಬಿತ್ತು ಮಾಡಿದಾಗ ಯಾನೊಂದು ಫರಕ್ಕೆ ಹೊಂದೆ. ಹೇಗೆ ಈ ಸರ್ತಿ ಎಡ್ಡೆ ಬಚ್ಚಂಗಾಯ್ದ ಬುಲ್ಯಾಂಡ ಎಡ್ಡೆ ಜಾತಿ ಬ್ರಾಣಾಗಿ ಕೊರ್ಪೆ ಒಂದು ಫರಕ್ಕೆ ಹೌದಾ ಪುಣ್ಯಾತ್ಮ? ನಾವು ಹರಿಕೆ ದೇವರಿಗೆ ಹೇಳುವ ಕ್ರಮ ಉಂಟು, ನಿನ್ನದೇನು ಬ್ರಾಹ್ಮಣರಿಗೆ? ದೇವರಿಗೆ ಫರಕ್ಕೆ ಕೊರಂದ ದೇವರಲ್ಲ ತಿನ್ಪೇರ ಇಲ್ಲ ಅವು ತಿನ್ಪುಣಿಯರು ಯಾರು? ಭಟ್ರತ್ತ ಅರ್ಚಕರು. ಹೌದು ಅಂಚ ಈಗ ಬ್ರಾಹ್ಮಣರಿಗೆ ಕೊರಂದ ಎಂಟೆತ್ತ. ಮತ್ತೆ ನಿನ್ನಲ್ಲಿ ಪೆಟ್ಟು ತಿನ್ನುವ ಎಲ್ಲಾ ಲಕ್ಷಣ ಉಂಟು. ಇಲ್ಲದಿದ್ರೆ ನೀ ಏನು ಹೇಳಿದ್ದೇನು? ಜಾತಿ ಬ್ರಾಹ್ಮಣ ಅದು ಬ್ರಾಹ್ಮಣರಲ್ಲಿ ಹಾಗೊಂದುಂಟ, ಜಾತಿ ಬ್ರಾಹ್ಮಣ ಬ್ರಾಹ್ಮಣ ಜಾತಿ ಅಂತ. ಹೇಗೆ ಅದು? ಒಂಜಿ ಜಾತಿ ಬ್ರಾಹ್ಮಣರು ಹೇಗೆ? ಒಂಜಿ ಬ್ರಾಹ್ಮಣರ ಜಾತಿ ಅದು ಹೇಗೆ ಅಂತ ಸವಿಸ್ತಾರವಾಗಿ ಹೇಳ್ಬೇಕು. ಜಾತಿ ಬ್ರಾಹ್ಮಣರು ಬಂದ ಹೆಂಚಿನ ಹೇಗೆ? ದಿನಕ್ಕೆ ಮೂಜಿ ಬೊಟ್ಟು ಚೌಳಿ ನೀರು ಮೀದು ದೇವರನ್ನ ತಪ ತಪ ಹೋಮ ನೇಮ ಮಾಡ್ಬಿಡಾಕ್ಲಿ. ಹೋಮ ನೇಮ ನೇಮಕ್ಕೆ ಬ್ರಾಹ್ಮಣರ ಆಪಡಿ ಪುಣ್ಯಾತ್ಮ. ನೇಮ ಅಂದ್ರೆ ನಿಯಮ ನಿಯಮ ಅವು ಮಾತ್ರ ಮಾಡ್ತದೆ. ಬಳಂತರಿಯ ಉನ್ನೋರು ಶುದ್ಧಾಚಾರ ನಾನು ನನ್ನದು ಎನ್ನುವುದು ಶೂನ್ಯ, ಜಗವೆಲ್ಲ ಬಣ್ಯ ಎನ್ನುವಂತಹ ಭಾವನೆಯಿಂದ ಅಂಚೈತ್ರವು ಜಾತಿ ಬ್ರಾಹ್ಮಣರು. ಈ ಬ್ರಾಹ್ಮಣ ಜಾತಿ ಬಂದ ಹೇಗೆ? ಬ್ರಾಹ್ಮಣ ಜಾತಿ ಮಾತ್ರ ಒಟ್ಟೆಲ್ಲ ಊರು. ಹೌದಾ? ಎನ್ನ ಇಲ್ಲಿ ಎನ್ನ ತೋಟ ಎನ್ನ ಕಂಡ ಎನ್ನ ಬಜ್ಜೆ ಎನ್ನ ತೋಟ ಎನ್ನ ಎನ್ನ ಏರುಪಿನ ಬ್ರಾಹ್ಮಣ ಜಾತಿ. ನಾನು ಎನ್ನುವಂತಹ ಸ್ವಾರ್ಥರಹಿತವಾಗಿ ಬದುಕುವ ಮಾತ್ರ ಬ್ರಾಹ್ಮಣ ಜಾತಿ. ಒಳ್ಳೆ ವಿಷಯ ತಿಳ್ಕೊಂಡು ಹಿರೇಂದ್ರ ಕೊಂಚ ಜಾತಿ ಬ್ರಾಹ್ಮಣ ಲೆಕ್ಕ ತೋಟ. ಹೌದೌದು. ಅಂಚ ಹಿರಿಗೆ ಕೊಡ್ಕಂದ್ರು. ಯಾವುದು? ನೀನು ಕೈ ಮೇಲೆ ಎತ್ತುದಲ್ಲಿ ಅಲ್ಲ ಪುಣ್ಯಾತ್ಮ. ಇದು ನನಗ ಅದು ಬೇಡ, ಅದು ಬೇಡ, ಅದು ಹಣ್ಣಾಗ್ಲಿಲ್ಲ, ಅದು ಕಾಯಿ ಪುಣ್ಯಾತ್ಮ. ಅಲ್ಲ ಪುಣ್ಯಾತ್ಮ, ಅದು ಕಾಯಿ ಹಸಿರು ಹಸಿರುಂಟು. ಪಚ್ಚತ್ತ ಸಂಗತಿ ಗೊತ್ತದ? ಇದೈ ಬೇತೇನೆ ಉಲೈ ಬೇತೇನೆ. ಹೊರಗೆ ಬೇರೆ ಒಳಗೆ ಬೇರೆ. ನೀನು ಮೂರ್ಲ ಉಳಾಯಿ ಕೆಂಪು ಕೆಂಪು ಮೂರು ಕೊಯ್ಪಣಿ ಕೊಯ್ಪಣಿ ತುಂಡು ಮಾಡ್ಕೊಂಡ ಆತ ತುಚ್ಚೊಟ್ಟಿ ಉಳಾಯಿ ಕೆಂಪು ಪಚ್ಚ. ಹೌದಾ? ಕೆಂಪಗೆ ಇರ್ತದೆ. ಸರಿ, ಆದ್ರೆ ಒಂದು ಇದನ್ನು ತಗೊಂಡು ಹೋಗಿ ನಾ ಏನು ಮಾಡುದು? ತಿನ್ನೋರು ಆಗುವುದಿಲ್ಲ. ದೇವಲೋಕದಲ್ಲಿರುವಂತಹ ಚಿನ್ಮಯ ಶರೀರಿಗಳು ನಾವು ಯಾವುದನ್ನು ಭುಂಜಿಸುವುದಿಲ್ಲ. ನಾವು ಏನಿದ್ರು ಹವಿಸ್ಸನ್ನು ಆಗ್ರಾಣಿಸುವುದು. ಮೂಸುಳಿ ಅಕ್ಕ ಆಗ್ರಾಣಿಸುವುದು. ಆಗ್ರಾಣಿಸುವ ಮೂಸುಳಿ ಅತ್ತೆ. నేను మూసులే ಮೂಸು ಎಲ್ಲಿ? ಸ್ವಲ್ಪ ಸರಿ, ನನಗೆ ಬೇಕು ಅಂತಲ್ಲ, ಎಂಕ ಮಾಡು. ನಿನ್ನದೊಂದು ಹರಿಕೆ ಸಂದಾಯವಾಗ ಆಯ್ತಾ? ಅಷ್ಟಕ್ಕೆ ಬೇಕಾಗಿ ಮತ್ತೆ ನಾನು ಕೊಂಡೋಗಿ ಅದನ್ನು ಏನು ಮಾಡಿ? ನಿನ್ನದೊಂದು ಹರಿಕೆ ದೂರ ನಿಲ್ಲ, ಅದನ್ನು ದೂರ ಇದೆ. ನಾನೇ ಜಪ್ಪೋದ ಇದೆ, ಅದರಲ್ಲಿ ಕಟ್ಟಿಕೊಡು ಅಂತ. ಮೂರು ಮೂರು ಕಟ್ಟಿದಾಗ ಮುಟ್ಟೋಳು. ಅದನ್ನು ನಾವು ಮಂತ್ರದಲ್ಲಿ ಶುದ್ಧ ಮಾಡ್ತೇವೆ. ಸ್ವಾಮಿ, ನಾನು ಎಲ್ಲಿನ ಕಡೆ ಆವಡನ್ನು ಹೊಂದಿ ಆಶೀರ್ವಾದ ಮಾಡ್ತೇನೆ. ಶುಭವಾಗಲಿ, ಮಂಗಳವಾಗಲಿ. ಮಂಗಳವಾಗಲಿ, ಶುಭವಾಗಲಿ. ನೀ ಮನಸ್ಸಿನಲ್ಲಿ ಯಾವುದು ಸಂಕಲ್ಪಿಸಿದ್ಯೋ ಅದು ಹಾಗೇ ಆಗಲಿ. ನಾನು ಹೌದು, ನಾನಂದ್ರೆ ಸ್ವರ್ಗಕ್ಕೆ ಹೋಗುವಾಗ ಸ್ವಲ್ಪ ತಡ ಉಂಟು. ಒಂದು ಸ್ನಾನ ಎಲ್ಲ ಆಗಬೇಕು. ಸ್ನಾನ ಆಗಿ ಮತ್ತೆ ಸ್ವರ್ಗಕ್ಕೆ ಹೋಗ. ಗಂಗಾ ಸ್ನಾನ
ಆಮೇಲೆ ಸ್ವರ್ಗಕ್ಕೆ ಹೋಗ್ತೇನೆ. ಅಲ್ಲಿಂದಲೇ ನಿನಗೆ ಆಶೀರ್ವಾದ ಮಾಡ್ತೇನೆ, ಆಯ್ತಾ? ಕುಲಾಯಿ ಬೇತೇನೆ, ಆದೀತು. ಇದಾಯಿ ಬೇತೇನೆ. ಪಾಪ ಬಡ ಕೃಷಿಕ ಏನೋ ಅವ ಬೆಳೆಸಿದಂತಹ ಕರಬೂಜವನ್ನಿಟ್ಟಿದ್ದಾನೆ. ನನಗೆ ಅಗತ್ಯ ಉಂಟೋ ಇಲ್ವೋ ಎನ್ನುವುದು ಪ್ರಶ್ನೆ ಅಲ್ಲ, ಆತನ ನಂಬಿಕೆ ದೊಡ್ಡದು. ಆದ್ರಿಂದ ನೇರವಾಗಿ ಗಂಗಾ ಸರೋವರದತ್ತ ನಡೀತೇನೆ. ಕಲಾಭಿಮಾನಿಗಳಲ್ಲಿ ರಸಭಂಗ ಮಾಡಿದ್ದಕ್ಕಾಗಿ ಕ್ಷಮೆ ಯಾಚಿಸುತ್ತಾ ದೇವಳದಲ್ಲಿ ಶ್ರೀದೇವರ ಅನ್ನಪ್ರಸಾದವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲರೂ ಸಾಲಾಗಿ ತೆರಳಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ಯಕ್ಷಗಾನವನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಮೇಳದ ವತಿಯಿಂದ ವಿನಂತಿಸುತ್ತಿದ್ದೇವೆ. ಇತ್ತ ಬೇಟೆಗೆ ಹೋದ ಪುತ್ರರ ಕಾಣದೆ ಪೃಥ್ವಿಪಾಲಕ ಮರುಗುತ್ತಲೇ ಎತ್ತ ಹೋದರು ಕಾಣಿ ಚಿತ್ತ ಕಲಿಪುದು ಕತ್ತಲಾದುದು ಬಾರದಿಗರು ಮರುಗುತ್ತಲೀ. ಎಲ್ಲಿ ಹೋದ್ರು ಈ ಮಕ್ಕಳು? ಸೂರ್ಯ ಅಸ್ತಮಿಸಿದ ಒಳಗೆ ಅಪ್ಪ ತಿರುಗಿ ಅರಮನೆಗೆ ಬರುತ್ತೇವೆ ಅಂತ ಹೇಳಿದ್ರು. ಬೆಳಗ್ಗೆ ಹೋಗಿದ್ದಾರೆ, ಮಧ್ಯಾಹ್ನ ಕಳೆಯಿತು, ಸಾಯಂಕಾಲವೂ ಕಳೆಯಿತು, ಕತ್ತಲಾಗುತ್ತಾ ಬಂತು. ಉದಯಿಸು ಅಂತ ಸೂರ್ಯ ಅಸ್ತಮಿಸ್ತಾ ಇದ್ದಾನಲ್ಲ, ಎಲ್ಲಿ ಹೋದ್ರಿ ಮಕ್ಕಳು? ಇನ್ನೂ ಕಾಣುವುದಿಲ್ಲಲ್ಲ, ಎಲ್ಲಿ ಹೋದ್ರು? ಯಾರು ಮಕ್ಕಳಾಟಿಗೆ ಇನ್ನೂ ಹೋಗಲಿಲ್ಲ. ಕತ್ತಲಾಗುವುದರ ಒಳಗೆ ಮನೆ ಸೇರಿಕೊಳ್ಳಬೇಕು ಎನ್ನುವಂತ ಆ ಬುದ್ಧಿ ಅವರಿಗೆ ಇನ್ನೂ ಬರಲಿಲ್ಲ. ಅದಕ್ಕಾಗಿಯೇ ಪ್ರಾರಂಭದಲ್ಲಿ ಹೇಳಿದ್ದು ಮಕ್ಕಳೇ ಹೋಗುವುದು ಬೇಡ ಅಂತ. ನಾನಷ್ಟೇ ಹೇಳಿದ್ರು, ಮಕ್ಕಳು ಕೇಳಬೇಕಲ್ಲ. ಯಾರನ್ನ ನಟ್ಟುದು? ಯಾರನ್ನು? ದೂತ ಎಲ್ಲಿದ್ದೀಯ? ನನ್ನ ತಲೆ ಹೆಗಲ ಮೇಲೆ ಇಲ್ಲ ಅಂತ ಆಗ್ತಾ ಉಂಟು. ಯಾರು ಹೇಳಿದ್ರೆ ಅಲ್ಲಿ ಉಂಟು? ಹಾಗಲ್ಲೂ ತಲೆ ಬಿಸಿ ಆಗುತ್ತಾ ಇದೆ. ನನ್ನ ಮಕ್ಕಳು ಬೇಟೆಗಾಗಿ ಹೋಗಿದ್ದಾರೆ, ಕತ್ತಲಾಗುವುದರೊಳಗೆ ಬರ್ತೇವೆಪ್ಪ ಅಂತ ಧೈರ್ಯದ ಮಾತನ್ನು ಹೇಳಿ ಹೋದವರು ಇನ್ನೂ ಕಾಣುವುದಿಲ್ಲ, ಇನ್ನೂ ಬರಲಿಲ್ಲ. ಅವರು ಹೊರಡುವಾಗ ನಾನು ಹೇಳಿದೆ, ನಾನು ಕೂಡ ಬರ್ತೇನೆ ಅಂತ ಹೇಳಿ, ನೀನು ಬೇಡವೇ ಬೇಡ ಅಂತ ಹೇಳಿದೆ. ನಿನ್ನನ್ನು ಕೂಡ ಬೇಡ ಅಂತ ಹೇಳಿದ್ರು. ನೀನಾದ್ರೂ ಒಂದು ಜೊತೆಯಲ್ಲಿ ಹೋಗುತ್ತಿದ್ರೆ ಕತ್ತಲಾಗುವುದರೊಳಗೆ ಬರ್ತಿದ್ಯೋ ಏನೋ. ಈಗ ಒಂದು ಕೆಲಸ ಮಾಡಬೇಕು, ಮಕ್ಕಳು ಎಲ್ಲೇ ಇರ್ಲಿ, ಬೇಕಾದ್ರೆ ನಿನಗೆ ಬೇಕಾದವರನ್ನು ಸೇರಿಸಿಕೊ. ನನ್ನ ಮಕ್ಕಳು ಇರುವರು ಎಲ್ಲಿದ್ರು ಕೂಡ ಅವರನ್ನು ಹುಡುಕಿ ಕರೆತರಬೇಕು ನೀನು. ಈಗ ಹೋಗ್ತೇನೆ. ಆಯ್ತು, ಏನು ಚಿಂತೆ ಮಾಡ್ತೇನೆ, ಏನು ಚಿಂತೆ ಮಾಡ್ತೇನೆ. ಮೀಸೆ ಅಂಟಿಸಿದ್ದ? ಮೀಸೆ ಯಾರು ಮೀಸೆ ಅಂಟಿಸಿದ್ದಲ್ಲ, ನನ್ನದೇ ಮೀಸೆ ಇದು. ನೀನು ಆಗ ಆ ಬಟ್ಟೆಯನ್ನು ಹಾಕಿದ್ದಿ, ಈಗ ಈ ಬಟ್ಟೆ ಹಾಕಿದ್ದಿ. ಯಾರು? ನೀನಲ್ವೇನೋ ಆಗ ನನಗೆ ಸಿಕ್ಕಿದ ಕೃಷಿಕ? ಕೃಷಿಕ? ಹೌದು. ಇಲ್ಲಿ ಇಲ್ಲಿ ಯಾವನವ ನನ್ನ ಮಗ ಕೃಷಿಕ? ಇಲ್ವಾ? ನೀನೆ ಕೃಷಿಕ, ನೀನೆ. ನಾನಲ್ಲ ಸ್ವಾಮಿ. ಎಲ್ಲಿಯಾದ್ರೂ ನನ್ನ ಅಪ್ಪನಿಗೆ ಯಾರೋ ಇರ್ಬೇಕು, ನನ್ನ ಹಾಗೆ ಇದ್ನ? ಹೌದೌದು, ನೋಡುವುದ ನೀನೆ, ನಾನಲ್ಲ. ನಮಸ್ಕಾರ. ಒಳ್ಳೇದಾಗ್ಲಿ. ಇದು ನೀವು ಮಕ್ಕಳನ್ನು ನೋಡಿದ್ರ? ಮಕ್ಕಳನ್ನು ನೋಡಿದ್ದೆ. ಹೌದಾ? ಮಕ್ಕಳಲ್ವ? ಯಾವ ಮಕ್ಕಳು? ಎಲ್ಲ ಆಟ ಆಡ್ತಾ ಇದ್ರು. ಊರಿನಲ್ಲಿರುವ ಮಕ್ಕಳಲ್ಲ, ಅರಸನ ಮಕ್ಕಳನ್ನು ನೋಡಿದ್ರ? ಅರಸರ ಮಕ್ಕಳನ್ನು ನಾನು ಅಗಸನ ಮಕ್ಕಳಲ್ಲ, ಅರಸನ ಮಕ್ಕಳು. ಅರಸರ ಮಕ್ಕಳನ್ನೇ ನಾನು ನೋಡ್ಲಿಲ್ಲ. ಅದಕ್ಕೆ ಅಂತ ಹೇಳಿದ್ರೆ ಒಳ್ಳೆ ಕಥೆ ಮುನ್ನೆ. ನಾನು ನನ್ನಷ್ಟಕ್ಕೆ ಹೋಗುವವನನ್ನು ಅಲ್ಲಿ ಅರಸರ ಮಕ್ಕಳನ್ನು ಮಕ್ಕಳು ರಾಜ ಪೋಷಾಕಗಳನ್ನು ಧರಿಸಿದ್ದಾರೆ. ಮತ್ತೆ ಅರಸರ ಮಕ್ಕಳು ರಾಜ ಪೋಷಾಕೆ ಧರಿಸುವುದು, ಕೈಯಲ್ಲಿ ಬಿಲ್ಲು ಬಾಣ, ಮತ್ತೆ ಬಿಲ್ಲು ಬಾಣ ಆಯುಧವನ್ನು ಧರಿಸಲೇಬೇಕಲ್ಲ ಪುಣ್ಯಾತ್ಮ. ಬೇಟೆಗೆ ಬಂದವರು. ಬೇಟೆಗೆ ನೀವೆಲ್ಲಾದ್ರೂ ನೋಡಿದ್ರ? ಇಲ್ಲ, ನಾನು ನೋಡ್ಲಿಲ್ಲ. ನೋಡಿದ್ರೆ ನಾ ಮೊದಲೇ ಹೇಳುದಿಲ್ವಾ?
ಎಂತದಿಲ್ಲ, ಸೊಳ್ಳೆ ಎಲ್ಲ ಹಾರಾಡ್ತಾ ಉಂಟು. ನೋಡವ, ಹ? ಬಹುಶಃ ಹಣ್ಣೆ ಎಲ್ಲೋ ಹಣ್ಣಾಗಿರ್ಬೇಕು. ಅದೆಂತದು? ಓ ಇದ ಅದೇ ಅದು ಕರಬೂಜದ ಹಣ್ಣು. ಕರಬೂಜ. ಹೌದು, ಅದೇನಿಲ್ಲ. ಅದು ಆ ಕೃಷಿಕ ಹೇಳಿದ. ಅವನಿಗೆ ಬೆಳೆ ಯಾವುದು ಸರಿ ಆಗಲಿಲ್ಲ ಎನ್ನುವ ಕಾರಣಕ್ಕೆ ಬ್ರಾಹ್ಮಣರಿಗೆ ಕೊಡಬೇಕು ಅಂತ ಹರಿಕೆ ಹೇಳಿದ್ನಂತೆ. ಅವನ ಹರಿಕೆ ಸಂದಾಯಕ್ಕೆ ಬೇಕಾಗಿ ನನಗೆ 2 ಕರಬೂಜದ ಹಣ್ಣನ್ನು ಕೊಟ್ಟ. ಅದನ್ನು ಹಿಡ್ಕೊಂಡು ಹೊರಟದ್ದು ನಾನು ಅಷ್ಟೇ. ಕೆಂಪು ಕೆಂಪು ರಕ್ತ. ಕೆಂಪುಗೆ ಅದು ರಕ್ತ ಅಲ್ಲ, ಮತ್ತೆ? ಅದು ಅವ ಮೊದಲೇ ಹೇಳಿದ್ದಾನೆ. ಎಂತದು? ಅದು ಹೊರಗೆ ಬೇರೆ ಒಳಗೆ ಬೇರೆ ಅಂತ. ಅದು ಹೊರಗೆ ಹಸಿರು 2 ಕೊಟ್ಟಿದ್ದಲ್ಲ, ಒಂದಕ್ಕೊಂದು ಘರ್ಷಿಸಿ ಆ ಒಳಗಿನ ಕೆಂಪಗಿನ ರಸ ಬರುವುದು. ನೀವು ಮಾಂಸ ತಿಂತೀರ ಮಾತ್ರ? ಹೇ, ಬ್ರಾಹ್ಮಣರಲ್ಲಿ ಅಂತಹ ಮಾತುಗಳನ್ನು ಕೇಳಿದ್ರೆ ನಿನ್ನ ದೋಷ ತಟ್ಟೀತು. ಕೆಂಪು ಕೆಂಪು ಇಳಿತಾ ಉಂಟು, ರಕ್ತದ ಹಾಗೆ ಅದು ಕಾಣುತ್ತೆ. ಕರಬೂಜದ ನೀರು ಪುಣ್ಯಾತ್ಮ. ಕರಬೂಜದ ನೀರು ನೋಡಿ. ಅಲ್ಲ, ನಾನು ನೀನು ಮೈಯೆಲ್ಲ ಮುಟ್ಲಿಕ್ಕಿಲ್ಲ. ಹೇಳುದೆಲ್ಲ ಹೇಳಿ ಮತ್ತೆ ಒಂದು ಬ್ರಾಹ್ಮಣರ ಮೈ ಮುಟ್ಟುದು ಅಂತ ಹೇಳಿದ್ರೆ ಮೈ ಮುಟ್ಟದಲ್ಲ. ನೀವು ನೆಚ್ಚಿನಾಂಶ, ನೀವು ಮಾಂಸ ತಿನ್ನುವ ಜಾಗ. ಏನಿದು ದುರ್ಲಭ ಏನಿದು ಅರರೆ ಏನಿದು ದುರ್ಲಖಲಾಧವ ಹರಿದು ದಳ್ಳರ ತಲೆಯ ತಂದೆಯ ಅಳಿಮೆಯ ಮರುಳನೆ ಅರರೆ ಏನಿದು ಬ್ರಾಹ್ಮಣ ಏನು ಅನ್ಯಾಯ ಮಾಡಿಬಿಟ್ಟೆ ಮಾರಿ ಹಿಡಿದವನೇ. ಅಲ್ಲ, ಎಂತಲೂ ಅಲ್ಲ, ಅಲ್ಲವ ಬೆಲ್ಲವ. ನಮ್ಮ ದೊರೆಗಳ ಮಕ್ಕಳ ತಲೆಯನ್ನು ಕಳೆದುಕೊಂಡು ಹೋಗ್ತಾ ಇದೆಯಲ್ಲ ಪಾಪಿ ಮಗನೇ. ನಾನು ತರುವಾಗ ಹಣ್ಣಿದ್ದದ್ದು ಗೊತ್ತಾಯ್ತಾ? ನಾನು ತರುವಾಗ ಹಣ್ಣಿತ್ತು, ಈಗ ತಲೆ ಉಂಟು. ಹಣ್ಣು ತಲೆ ಆಗ್ತದ? ಹಣ್ಣು ತಲೆ ಆಗ್ತದ ಮಾರಿ ಹಿಡಿದವನೇ? ಅದೇ ತಲೆ ಹಣ್ಣು ಆಗ್ತದೆ, ಹಣ್ಣು ತಲೆ ಆಗ್ತದ? ನನಗೆ ಅದಲ್ಲ ನಾನು ಕೇಳಿದಕ್ಕೆ ಮಾತ್ರ ಹೇಳು. ಪಾಪಿ ಮಗನೇ, ತಲೆ ಹಣ್ಣಾಗ್ತದೆ, ಹಣ್ಣು ತಲೆ ಆಗ್ತದೆ. ಹಣ್ಣು ತಲೆ ಆದದ್ದು ಹೇಗೆ ಅಂತಲೇ ನನಗೆ ಸಮಸ್ಯೆ. ಎಂತ ಸಮಸ್ಯೆ? ನಿನ್ನ ಸಮಸ್ಯೆ ಹಿಡ್ಕೊ, ಹಿಡ್ಕೊ. ಇದನ್ನು ನಾನೇ ಹಿಡ್ಕೊಳ್ಬೇಕು. ಬರ್ದುಂಟಲ್ಲ ಅಲ್ಲೆಲ್ಲ ಕೆಳಗೆ ಉದುರ್ಬೇಕು ಮಾರಿ ಹಿಡಿದವ. ಭೂತ ಸಿಕ್ಕಿದ್ರೇನೋ ಮಕ್ಕಳು? ನಾನು ಹುಡುಕ್ತಾ ಹೋದೆ, ಅಲ್ಲ ಅಷ್ಟೊತ್ತಿಗೆ ಇವ ಭತ್ತ. ಹಾಗೆಲ್ಲ ಹೇಳಬಾರ್ದು. ಬ್ರಾಹ್ಮಣರು ಬ್ರಾಹ್ಮಣ ಪೂಜಿಸಬೇಕು, ಗೌರವಿಸಬೇಕು. ನ್ಯಾಯವಾದ ಬ್ರಾಹ್ಮಣರನ್ನು ಪೂಜೆ ಮಾಡುವ, ಆ ಗೌರವ ಕೊಡುವ. ಇವ ಭತ್ತ, ಇವ ಟ್ರೇ ಟ್ರೇ ಭಟ್ರೆ ಎಲ್ಲ ಇರ್ತೇನೆ. ಅಲ್ಲ, ನಿನಗೆ ಅವರಲ್ಲಿ ಯಾಕೆ ಸಿಟ್ಟು? ನನಗೆ ಕಾಣಲಿಕ್ಕೆ ಸಿಕ್ಕಿದ ಮರ್ಯಾದೆಯಲ್ಲಿ ಕೇಳಿದೆ, ಮಹಾರಾಜರ ಮಕ್ಕಳನ್ನು ನೋಡಿದ್ರ ಅಂತ. ಇಲ್ಲ ಅಂತ ಹೇಳಿ ಅಷ್ಟೊತ್ತಿಗೆ ಬಾಯರೆ. ನಗಬೇಡ, ನಗುವ ವಿಷಯ ಅಲ್ಲ ಇದು. ನಿಮ್ಮ ಮಕ್ಕಳ ತಲೆಯನ್ನು ಕರೆದು ಕೊಂಡು ಹೋಗ್ತಾ ಇದ್ದಾರೆ. ಕಡಿದು ಇಲ್ಲದೊಳು ಇವರೇ ಕೇಳುವರಿಲ್ಲವೇ ಬಾಳುವೆ ಮುಗಿಸುವೆನು. ಏನು ಮಾಡ್ಲಿ? ಅಯ್ಯೋ ಮಕ್ಕಳೇ, ಒಂದು
ನಗುವೆ ನಗುತ್ತಾ ನಿಮ್ಮ ತಲೆ ಕಳಿಸಿದಾರಲ್ಲ ಪಾಪಿ ಮಗ ಹಾಗೆ ಬರಗೆಟ್ಟವ ನಾನು ಬರ್ತೇನೆ ಅಂತ ಹೇಳಿದೆ ನೀವೊಂದು ಬೇಡ ಬೇಡ ಅಂತ ಹೇಳಿದ್ದು ಅಳಬೇಕಾದವ ನಾನು ದುಃಖಿಸಬೇಕಾದವ ನಾನು ಆ ಮುಖ ನೋಡಿ ಮುತ್ತು ಮುತ್ತು ಮುಖ ಈ ಸ್ಥಿತಿಯಲ್ಲಿ ನಿಮ್ಮನ್ನು ನೋಡುವಂತಹ ದುಸ್ಥಿತಿ ನನ್ನ ಪಾಲಿಗೆ ಬಂತಲ್ಲ ಮಾಡಿದ್ಯಾರು ಏನು ಮಾಡೋಣ ಬ್ರಾಹ್ಮಣ ನೋಡುವುದಕ್ಕೆ ಗೌರವಾನ್ವಿತನಾಗಿ ಕಾಣುತ್ತಾ ಇದ್ದೀಯ ಇಲ್ಲ ಅಂತ ಆದ್ರೆ ಬಂದ ಕೈನಿಂದ ಮೋಕ್ಷ ಮಾಡ್ತಾ ಇದ್ದೆ ಬ್ರಾಹ್ಮಣರು ಯಾವಾಗಲೂ ಪರರಿಗೆ ಉಪದೇಶವನ್ನು ಮಾಡಬೇಕು ಮಾರ್ಗದರ್ಶನವನ್ನು ಮಾಡಬೇಕು ಸಂಸ್ಕಾರವನ್ನು ಹೇಳಬೇಕು ಅಂತವ ನೀನು ಇಂತಹ ಒಂದು ಕೆಲಸವನ್ನು ದುಃಖವಾಗುತ್ತಾ ಇದೆ ನಾನು ಬರ್ತೇನೆ ಅಂತ ಹೇಳಿದೆ ನೀವು ಬೇಡ ಬೇಡ ಅಂತ ಹೇಳಿದೆ ಅಯ್ಯೋ ಪಾಪಿ ಮಗನೇ ಪಾಪಿ ಮಗ ಹೌದು ಅವನಲ್ಲಿ ಅವನಿಗೆ ನೀನು ಹೇಳಿದಾಗೆ ಯಾರಿಗಾದ್ರೂ ಸಿಟ್ಟು ಬಾರದೆ ಎಂತ ಮಾಡಿ ಮಾತಾಡಿ ಪ್ರಯೋಜನ ಇಲ್ಲ ನನ್ನ ಮಕ್ಕಳ ಸಾವಿಗೆ ಕಾರಣನಾದಂತ ಇವನ ತಲೆ ಉಳಿಬಾರದು ಅಲ್ಲಿ ಹೋಗಿ ಬಲಿಗಂಬಕ್ಕೆ ಕೊಂಡೋಗಿ ಇವನ ಶಿರಸನ್ನು ಹಾಳಾಗಿ ಮಣ್ಣು ತಿಂದು ನೆಕ್ಕ ಮೆಟ್ಟೆ ನೋಡು ಸೊಟ್ಟ ಅಯ್ಯ ಕೂತ್ಕೋ ಕೂತ್ಕೋ ಅಯ್ಯ ಅಲ್ಲ ಮಗು ತಲೆಯಲ್ಲಿ ಕೂದಲು ಎಷ್ಟಿಟ್ಟು ಮಾರಿ ಹಿಡಿದ ಬಗ್ಗು ಒಂದೇ ಒಂದು ಪೆಟ್ಟು ಕರೆದು ನಿನ್ನ ತಲೆ ಕೇಳಿ ಕಟುಕರೆ ಎರಡು ಗಳಿಗೆಯ ತಾಳುವುದು ಪ್ರಾರ್ಥನೆಯ ಗೈವೇನೋ ಮೇಳ ಬೀಸುವುದು ನಿಮಗೆ ಮೇಲ್ಮೆಯು ಜಾಲವಲ್ಲ ಕಟುಕರೇ ಎಷ್ಟೇ ಘೋರವಾದಂತಹ ಅಪರಾಧವನ್ನು ಮಾಡಿದಂತಹ ಅಪರಾಧಿಯಾದರೂ ಅವ ಸಾಯುವ ಹೊತ್ತಿಗೆ ಅವನ ಕೊನೆಯ ಆಸೆ ಏನು ಅಂತ ಕೇಳುವ ಕ್ರಮ ಉಂಟು. ಮಕ್ಕಳನ್ನು ಕಳಕೊಂಡಂತಹ ದುಃಖದಲ್ಲಿ ನಿನ್ನೊಡೆಯ ಅದನ್ನು ಕೇಳುವುದನ್ನು ಮರೆತನೋ ಏನೋ ಗೊತ್ತಿಲ್ಲ. ಆದ್ರೆ ನೀನು ಹಾಗಲ್ಲ. ನಿನ್ನ ಮುಖದಲ್ಲಿ ಮುಗ್ಧತೆ, ಲಾಲಿತ್ಯ, ಕರುಣೆ. ನನ್ನನ್ನು ಹೊಗಳಬೇಡ, ನನಗೆ ಯಾವುದೂ ಇಲ್ಲ. ಏನಾಗ್ಬೇಕೀಗ ನಿಮಗೆ? ನಿನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡೆ. ಮನಸ್ಥಿತಿ ಅರ್ಥ ಮಾಡುದು ಬೇಡ, ಏನಾಗ್ಬೇಕು? 2 ಗಳಿಗೆ. 2 ಗಳಿಗೆ ಎಂತದು? ಕಾಲಾವಕಾಶ 2. ನಿನ್ನ ಕುಟುಂಬದ ದೈವ ದೇವರನ್ನು ಎಣಿಸು, ಪ್ರಾರ್ಥನೆ ಮಾಡು, ಆಮೇಲೆ ತಲೆಗಾಡಿದೆ. 2 ಗಳಿಗೆ 2 ಆಗ್ಲಿಕ್ಕಿಲ್ಲ. ಇಲ್ಲ. ಕರಣಿಜಾತನೇ ಸುಲಭ ಕೋಪನೆ ಭರಿತ ಮಗಿಮಾನ್ವಿತ ನಿರಂತರ ಶರಣ ರಕ್ಷಕ ಪರಮ ಮಾಯಾ ಕರಣೆ ಭಲರೇ ತರಣಿ ಜಾತನೇ ಅಯ್ಯ ತರಣಿ ಜಾತ, ನೀ ಸುಲಭ ಕೋಪ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ದೀರ್ಘವಾದಂತಹ ದ್ವೇಷವನ್ನು ಹೊಂದುವವ ನೀನಲ್ಲ. ನಿನ್ನ ಮಾಯಾಕಾರ ಮಾಯಾ ಮಹಿಮೆ ಏನು ಎನ್ನುವುದನ್ನು ಅರ್ಥವಿಸಿಕೊಂಡೆನಪ್ಪ. ಇಲ್ಲದಿದ್ದರೆ ದೇವಗುರು ಎನ್ನುವಂತಹ ಅಹಂಕಾರದಿಂದ ಮೆರೆಯುತ್ತಾ ಇದ್ದಂತಹ ನನ್ನನ್ನು ಕೂಡ ನೀನೇ ಹೇಳಿದವ 30 ಗಳಿಗೆ ಪೀಡನೆಯನ್ನು ಕೊಡ್ತೇನೆ. ಅದು 30 ಮಾಸಕ್ಕೆ ಸರಿಯಾದ ಸರಿಸಮಾನವಾದಂತಹ ಕೋಟಲೆಗಳನ್ನು ಕೊಡ್ತೇನೆ ಎನ್ನುವ ಹಾಗೆ ಹೇಳಿದಿ. ಅದರಂತೆ ನನ್ನನ್ನು ಈ ಸ್ಥಿತಿಯವರೆಗೆ ತಂದು ನಿಲ್ಲಿಸಿದ್ದಿ. ಇನ್ನು ಬದುಕುತ್ತೇನೆ ಎನ್ನುವಂತಹ ಯಾವ ವಿಶ್ವಾಸವೂ ಇಲ್ಲ.
ಆದರೆ ಕೊನೆಯ ಗಳಿಗೆಯಲ್ಲಿ ನಿನ್ನ ಸ್ತುತಿಯೊಂದೇ ನನ್ನ ಪಾಲಿಗೆ ಉಳಿದಂತಹ ದಾರಿ. ನೀಲಾಂಜನಂ ಸಮಾಭಾಸಂ ಸೂರ್ಯಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ತಂ ನಮಾಮಿ ಶನೈಶ್ಚರಂ ತಂ ನಮಾಮಿ ಶನೈಶ್ಚರಂ. ಆಯ್ತಾ? ಈ ಹುಚ್ಚನ ಕೈಯಲ್ಲಿ ಯಾರು ಕತ್ತಿ ಕೊಟ್ಟದ್ದು ಯಾರು? ಇವು ಏನ್ ಮಾಡ್ತಾ ಇದ್ದೀರಿ? ಏನು 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 ಮಾಡ್ತೇನೆ ನೀನು? ಇದೆಂತದಕ್ಕೆ ಇದು? ಯಾರ್ದು ತಲೆ? ತಲೆ ಕಡಿದು ತಲೆ ಇನ್ನೊಂದು ಕಡಿಬೇಕು. ಮಕ್ಕಳಲ್ವೇನೋ? ಮಕ್ಕಳು ಹೌದು. ತಲೆ ಎಲ್ಲಿ? ಅಲ್ಲಿ ಮನೆಯಲ್ಲಿ. ಅಲ್ಲ ಅವನಿಗೆ ಏನಾಗಿದೆ? ಇವನಿಗೆ ಏನಾಗಿದೆ? ತಲೆ ಮಕ್ಕಳು ಏನೋ ದಾರಿಯಲ್ಲಿ ಹೋಗುವಾಗ ಮುಟ್ಟಿದೆ ಅವನಿಗೆ. ಎಂತ ಮುಟ್ಟಿ ನೀನು ಎಂತದ್ದ? ನಿಮಗೆ ಗೊತ್ತಾಗಲ್ಲ. ಮಕ್ಕಳ ತಲೆಯನ್ನು ಕಡ್ದಲ್ಲ ಈ ಭತ್ತ. ತಿಳಿಯದ ಪರಾಧವನ್ನು ಗೈದೆಗೆ ಮುಳುಗುವುದು ಕುಲಕೋಟಿ ಎನ್ನುತ್ತ ಅಳುವಂತ ಪತಿಯನಿಗೆ ಗಿಡಿದನು ಒಲವಿನಿಂದ. ದೇವಶ್ರೇಷ್ಠರು ಅಂತ ಗೊತ್ತಾಯಿತು. ನಮ್ಮಿಂದ ತಿಳಿಯದೆ ಅಪರಾಧ ನಡೆದು ಹೋಯಿತು. ಕ್ಷಮಿಸಬೇಕು. ನನ್ನನ್ನೂ ಮಕ್ಕಳನ್ನು ಉದ್ಧರಿಸಬೇಕು ಸ್ವಾಮಿ. ನೀವು ಬೃಹಸ್ಪತಿಗಳು, ದೇವಗುರುವಾದಂತಹ ಬೃಹಸ್ಪತಿ ನಾನು. ತಲೆಗಿಳಿದ್ದದ್ದು ಯಾಕೋ? ಗಂಗಾ ಸ್ನಾನಕ್ಕೆ ಬೇಕಾಗಿ ನಾ ಭೂಲೋಕಕ್ಕೆ ಬಂದೆ. ಬರುವ ವೇಳೆಯಲ್ಲಿ ಶನೈಶ್ವರ್ಯನಿಗೂ ನನಗೂ ಆದಂತಹ ವಾದ. ನನ್ನನ್ನು ಬಾಧಿಸ್ತೇನೆ ಎನ್ನುವ ಹಾಗೆ ಆತ ಹೇಳಿದ. ಅವನೇನು ಲಘು ಎನ್ನುವ ಹಾಗೆ ಭಾವಿಸಿದೆ. ಗುರು ಎನ್ನುವಂತಹ ಅಹಂಕಾರ ನನಗಿತ್ತು. ಅದನ್ನು ನಿವಾರಿಸುವುದಕ್ಕೆ ಬೇಕಾಗಿ ನನ್ನ ಜನ್ಮರಾಶಿಯಲ್ಲಿ ಪ್ರವೇಶ ಮಾಡಿ ತನ್ನದಾದಂತಹ ಪ್ರಭಾವವನ್ನು ತೋರಿಸಿದ ಕಾರಣದಿಂದ ನಾನು ಇಷ್ಟು ನಿಕೃಷ್ಟನಾಗಿ. ಅದೆಲ್ಲ ಸರಿ. ಈ ಹುಚ್ಚ ಎಲ್ಲಿ ಸಿಕ್ಕಿದ? ಎಂತದು? ನಿನ್ನ ನಾಲಿಗೆಯಲ್ಲಿ ಮಗುಚುದಿಲ್ಲ. ಯಾಕೆ? ಅದು ಬೃಹಸ್ಪತಿಗಳು. ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ಗೊತ್ತಾಗಲಿ ಮಾಡಿದಂತಹ ಅಪರಾಧವನ್ನು ಅಪರಾಧ ಮಾಡಿ ನಿಮ್ಮನ್ನು ನಾನು ಭಟ್ಟ ಅಂತ ಹೇಳಿದೆ. ಮಾರಿ ಸಂತಾನದವ ಅಂತ ಹೇಳಿದೆ. ಹಣೆ ಬರ ಕೆಟ್ಟವ ಅಂತ ಹೇಳಿದೆ. ಆವಾಗ ನೀನು ಗೊತ್ತಿಲ್ಲದೆ ಹೇಳಿತ್ತು. ಈಗ ಅವನು ಬ್ರಾಹ್ಮಣರು ಅಂತ ಗೊತ್ತಾಗಿ ಹೇಳ್ತಾ ಇದೆಯಲ್ಲ. ನೀನು ನರಕಕ್ಕೆ ಹೋಗ್ತಿ ಮಗನೇ. ನೀನು ವಾಚಸ್ಪತಿಗಳು 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 ಅದಲ್ಲ. ಈಗ ನಿಮಗೆ ಸರಿಯ ಪ್ರಭಾವ. ಅಲ್ಲಿ ಒಬ್ಬರು ಇಲ್ಲಿ ಒಬ್ಬರು. ಈಗ ಅವರಿಗೆ ಸರಿಯ ಪ್ರಭಾವ. ಇವನಿಗೆ ಅವನಿಗೆ ಈಗಲ್ಲ, ಮತ್ತೆ ಅವನ ತಲೆಯಲ್ಲೇ ಶನಿ ಕೂತಿದ್ದ. ಇಲ್ಲಿಗೆ ಬರುವಾಗಲೇ ನಿನ್ನ ತಲೆಯಲ್ಲೇ ಶನಿ ಕೂತಿದ್ದಾನಂತೆ. ಎಲ್ಲಿಂದ ಶನಿ ಕೂತ್ಕೊಳ್ಳುದು? ಇಲ್ಲಿ ಪುಸ್ತಕ ಜಾರೋದಿಲ್ವ ಅವ? ಇಲ್ಲಿ ಅಂತ ಕೂತ್ಕೊಳ್ಳಿ. ಆಗಲ್ವಾ? ಬ್ರಾಹ್ಮಣರನ್ನು ಯಾವಾಗ ಪಟ್ಟ ಅಂತ ಕರೆದಿದ್ದೆ ಯಾವಾಗಲೇ ನಿನಗೆ ಶನಿ ಹಿಡಿದಿದೆ. ನಾನು ಅಪರಾಧ ಶನಿಯ ಪ್ರಭಾವ ನನಗೆ ಗೊತ್ತಿಲ್ಲ ಅಂತ ಅಪರಾಧ. ನಿಮ್ಮನ್ನು ಪಟ್ಟ ಅಂತ ಮಾರಿ ಅವನನ್ನು ಕೊಂಡು ತಲೆ ನಾನು ಕಡಿತೇನೆ. ಇನ್ನು ಮಾತಾಡಿದ್ರೆ ನೀನು ಮತ್ತೆ ಮತ್ತೆ ಹೇಳ್ತೀಯ ಅದರಲ್ಲಿ. ಸ್ವಾಮಿ ರಾಜೇಂದ್ರ, ಎಲ್ಲಾ ವಿಚಾರಗಳನ್ನು ತಿಳಿದದ್ದಾಯಿತು. ಆದರೆ ಶನಿಯನ್ನು ನಾವು ಹೇಗೆ ಆರಾಧಿಸಬೇಕು? ಇಲ್ಲಿ ಶನಿಯ ಪ್ರಭಾವ. ಈಗ ನಾನೊಂದು ಕೇಳ್ತೇನೆ ಭಟ್ರೆ, ನಿಮಗೆ ಶನಿ ಇವರಿಗೆ ಎಂತದಕ್ಕೆ? ಅವರು ಈ ಪ್ರಕರಣದಲ್ಲಿ ಅವರೂ ಭಾಗವಹಿಸಿದ್ದಾರೆ. ಅವರಿಗೂ ಶನಿಯ ಪ್ರಭಾವ. ಬಾಗಿಲಾದ ಕಾರಣ ನಾನು ಬಾಗಿಲಲ್ಲ, ಬಾಗಿಗಳು ಅಲ್ಲ. ಈಗ ನಮಗೆ ಹೇಳಿ ಇವರಿಗೆ ಯಾಕೆ ಹೇಳಿದದ್ದು? ಅವ ಬಹುಶಃ ಶನಿ ಪೂಜೆಗೆ ಹೋಗ್ಲಿಲ್ಲ ಅಂತ ಕಾಣ್ತದೆ. ಅಂದ್ರೆ ಈ ಕ್ಷೇತ್ರದಲ್ಲಿರುವವರೆಲ್ಲವರಿಗೂ ಕೂಡ ಶನಿಯ ದೃಷ್ಟಿ ಬಿದ್ದಿದೆ ಎನ್ನುವುದು ಸ್ಪಷ್ಟ. ಹಾಗಿದ್ರೆ ಶನಿಯ ಪ್ರಭಾವದಿಂದ ನಾವು ಬಿಡುಗಡೆ ಹೊಂದಬೇಕು ಅಂತ ಇದ್ರೆ ಏನಾಗಬೇಕು ಸ್ವಾಮಿ? ಅದಕ್ಕೆ ಕೆಲವಾರು ಉಪಾಧಿಗಳಿವೆ. ಏನು? ಆ ಉಪಾಧಿಗಳನ್ನು ಮಾಡಿದ್ರೂ ಕೂಡ ಶನಿಯ ಬಾಧೆ ಇಲ್ಲ ಅಂತಲ್ಲ. ಮಳೆ ಬಂದಾಗ ಕೊಡೆ ಹಿಡಿದ ರೀತಿಯಲ್ಲಿ, ಶಿರದಲ್ಲಿ ಇದ್ದಂತಹ ಭಾರವನ್ನು ಹೆಗಲಿಗೆ ಬೀಳಿಸಿದ ರೀತಿಯಲ್ಲಿ ಕೊಡುವಂತಹ ಕಷ್ಟಕೋಟಲೆಗಳನ್ನು ಸ್ವಲ್ಪ ಸ್ವಲ್ಪವಾಗಿ ಕೊಡ್ತಾನೆ. ಶನಿವಾರದ ದಿವಸ ಸ್ನಾನವನ್ನು ಮಾಡಿ ಅದು ತಣ್ಣೀರಿನಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಎಳ್ಳಿನ ಪಂಚಕಜ್ಜಾಯವನ್ನು ಮಾಡಿ, ಸಾಂಕೇತಿಕವಾಗಿ ಶನಿಯ ಪ್ರತಿಮೆಯೋ ಒಂದಿಷ್ಟು ತಿಂದ್ರೆ ಒಳ್ಳೇದಾಗ್ತದೆ. ಯಾವುದು? ಪಂಚಕಜ್ಜಾಯ ತಿನ್ನೋದು. ಮತ್ತೆ ತಣ್ಣಗಾಗುದಕ್ಕ ಪ್ರಥಮವಾಗಿ ಒಪ್ಪತ್ತು ಊಟವನ್ನು ಮಾಡಿ ಉಪವಾಸ ಇರಬೇಕು. ಒಂದೇ ಹೊತ್ತು ಮಧ್ಯಾಹ್ನ ಒಂದು ಹೊತ್ತು ಮಾತ್ರ, ಮಾತ್ರ. ಮತ್ತೆ ರಾತ್ರಿ ಒಂದು ಹೊತ್ತು. ಅದು 2 ಹೊತ್ತು ಆಗ್ಲಿಲ್ಲ.
ಅದು ಕೂಡ ಬೆಳ್ತಿಗಕ್ಕೆ ಅನ್ನ. ಬೆಳ್ತಿಗೆ ಹಾ, ಬೆಳ್ತಿಗೆ ಆಗುದಿಲ್ಲ. ಅಲ್ಲ ಆಗದಿದ್ರೆ ನೀನು ಆವಾಗ ಹೇಳಿದ್ದಲ್ಲ ಪಂಚಭಕ್ಷ ಎಷ್ಟು ತಿಂದ್ರೆ ಆಯ್ತು ಎಳ್ಳಿದಲ್ವ ಗುರುಗುರು ಆಗ್ತದೆ. ಗುಳುಗುಳು ಶನಿ ಬಂದ್ರೆ ಆಗ್ಬಹುದಾ? ಬೆಳ್ತಿಗೆ ಗುರುಗುರು ಆಗ್ತದೆ. ಮತ್ತೆ ಈಚೆ ಇದ್ದು? ಗುರುಗುರಾಗಿ ಆಯ್ತು ಸಾರಿ ಆಯ್ತು. ಈಗ ಅದನ್ನು ಪೂಜಿಸಿ ನೀವು ಅರ್ಚಿಸಿದ್ರಿ ಅಂತ ಆದ್ರೆ ಶನಿದೇವನ ಕರುಣೆಗೆ ಪಾತ್ರರಾಗ್ತೀರಿ. ಮಾತ್ರ ಅಲ್ಲ, ಶನಿಯ ಬಾಧೆಯಿಂದ ಮುಕ್ತಿಯನ್ನು ಹೊಂದುತ್ತೀರಿ. ಸ್ವಾಮಿ, ಓ, ಈಗ ನಮ್ಮಪ್ಪ ಮಹಾರಾಜ ಹೌದು. ಒಬ್ಬರೇ ಶನಿ ಪೂಜೆ ಮಾಡಿಸಬಹುದು. ಪಾಪ ಕೆಲವರು ಬಡವರು ಇರ್ತಾರೆ, ಅಂತವರಿಗೆ ಶನಿ ಪೂಜೆ ಮಾಡಿಸಬೇಕು ಅಂತ ಇದ್ರೆ ಈಗ ಇವನಿಗೆಲ್ಲ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಈಗ ಇಲ್ಲಿ ಬಾ, ನಿನಗೆ ಶನಿ ಪೂಜೆ ಮಾಡಿಸ್ಲಿಕ್ಕೆ ಆಗುದಿಲ್ಲ. ಮಾಡಿದ್ರೆ ಸರ್, ನಿಮ್ಮ ಊರಿನಲ್ಲಿ ಸಾರ್ವಜನಿಕ ಶನಿ ಪೂಜೆ ಆಗುತ್ತದ? ಅಲ್ಲೇ ಶನಿ ಆಗ್ತದೆ. ಅವರು ಮಾಡುವಲ್ಲಿ ತಾಳಮದ್ದಳೆ ಮಾಡ್ತಾರೆ. ನಿನ್ನ ತಾಳ ಮಧ್ಯಾಹ್ನ ಯಾರು ಕೇಳಿದ್ರ? ಅಲ್ಲಿ ನಿನ್ನ ಹೆಸರನ್ನು ಕೊಟ್ಟು ಅಲ್ಲಿ ಒಂದು ಪೂಜೆಯನ್ನು ಮಾಡಿಸು, ಹೆಸರು ನೋಂದಾಯಿಸು. ಹೌದು, ಅಲ್ಲಿ ಆಯ್ತಾ? ಭಾಗವಹಿಸಬೇಕು. ಎಲ್ಲಿ ಸಾರ್ವಜನಿಕ ಶನಿ ಪೂಜೆ ಆಗ್ತದ ಅಲ್ಲಿ ನಮ್ಮದೊಂದು ಇಂಥದ್ದು ಇಷ್ಟು ಅಂತ ಕೊಡುಗೆ ಕೊಟ್ರೆ ನಾವು ಅದರಲ್ಲಿ ಪಾಲ್ಗೊಂಡಾಗ ಆಗ್ತದೆ ಅಂತ. ಆಯ್ತಾ? ತದನಂತರ ಆ ಪೂಜೆಯಲ್ಲಿ ತದನಂತರ ವಿಷಯ ಬೇಡ. ತದನಂತರ ಎಂತದ್ದು ತದನಂತರ? ಆ ತದನಂತರವನ್ನು ಬಿಡ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಭಕ್ತಿಯಿಂದ ಪ್ರಸಾದ ಸ್ವೀಕಾರ ಮಾಡಬೇಕು. ತದನಂತರ ನೀನು ಮನೆಯನ್ನು ಅಯ್ಯೋ ಪುನಃ ತದನಂತರ. ಆಯ್ತು. ಈಗ ನೀವು ಇನ್ನು ಒಂದು ಅಂತೂ ನಾನು ಸ್ವರ್ಗಲೋಕವನ್ನು ಇಲ್ಲ, ಸೇರುವವಲ್ಲ. ಇವತ್ತಿನ ಮಟ್ಟಿಗೆ ನಮ್ಮ ಅರಮನೆಯಲ್ಲಿ ಆತಿಥ್ಯ ಇಲ್ಲ. ಒಂದೆರಡು ಊಟ ಮಾಡಿ ಹೋಗಿ. ನಾನು ಚಿನ್ಮಯ ಶರೀರ. ಚಿನ್ಮಯ ಚಿನ್ಮಯ ಇರ್ಲಿ. ಯಾವ ಚಿನ್ಮಯ? ಚಿನ್ಮಯ ಊಟ ಮಾಡುದಿಲ್ಲ. ಚಿನ್ಮಯ ಶರೀರಿ, ಮೃಣ್ಮಯ ಶರೀರ ಅಲ್ಲ. ನಮ್ಮಲ್ಲಿ ಏನಿದ್ರು ಹವಿರ್ಭೋಜನ ಮಾತ್ರ. ಅವರು ತಿನ್ನುವುದಿಲ್ಲ, ಆಗ್ರಹಿಸುವುದು. ಮೂಸುವುದು ನೀನು, ಆಗ್ರಹಿಸುವುದು. ಮನೆಯಲ್ಲಿ ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಮೂಸಿ ಹೋಗಿ. ನಾ ಇನ್ನೊಂದು ಬಾರಿ ಬರ್ತೇನೆ ಸರಿ, ಸ್ವರ್ಗಕ್ಕೆ. ನಮ್ಮ ಅಪ್ಪ ಎದ್ದ ಹಾ, ಒಂದು ಉಪ್ಪಿನಕಾಯಿ ಡಬ್ಬಿ ಕೊಡ್ತಿ. ನೀನು ಹೀಗೆ ತೋರಿಸುವಾಗ ಉಪ್ಪಿನಕಾಯಿಯ ಏನು ಅಂತ ತಿಳ್ಕೊಳ್ಳೋದು? ಅದಲ್ಲ, ನಿನ್ನ ಅಪ್ಪ ಈಗ ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ನಿನಗೆ ನಿಶ್ಚಯ ಏನು? ಹೊರಗಕ್ಕೆ ಹೋಗಲಿ ಅಂತ ನೀರು ಬಿಟ್ಟಿದ್ದೇನೆ ಬಾಯಿ. ಕೊಡ್ಬೋದು, ಉಪ್ಪಿನಕಾಯಿ ಕೊಡ್ಬೋದು, ಈಗ ಕೊಡ್ಬೋದು. ರಾಜೇಂದ್ರ ಏನೋ ವಿರೋಧಕ್ಕಾಗಿ ಮಾತಾಡಿದ್ದಾನೆ, ತಪ್ಪು ತಿಳ್ಕೊಳ್ಳಬಾರದು. ಈ ಪ್ರಕರಣದಲ್ಲಿ ನಿಮ್ಮಿಂದಲಾಗಿ ನನಗೆ ನೋವಾಗಿದೆ ಎನ್ನುವ ಹಾಗೆ ಭಾವಿಸುವ. ಯಾಕಂದ್ರೆ ಇದೆಲ್ಲ ಶನಿಯ ಪ್ರಭಾವ. ನಿನ್ನ ರಾಜ್ಯವನ್ನು ಪಾಲಿಸು, ಶನಿಯನ್ನು ಆರಾಧನೆ ಮಾಡಿಕೊಂಡು ಬಾ. ನಿನ್ನ ಮಕ್ಕಳಿಗೂ ಒಳ್ಳೇದಾಗ್ತದೆ, ನಿನಗೂ ಶುಭವಾಗ್ತದೆ. ಹೋಗಿ. ಆದೀತು. ನೀನು ದೊಡ್ಡವನಯ್ಯ ಶನೀಶ್ವರ, ನೀನು ದೊಡ್ಡವನಯ್ಯ. ನೀನೇ ದೊಡ್ಡವನಿಲ್ಲ ಪ್ರಾಣವನುಳುಗಿದೆ, ನೀನೇ ದೊಡ್ಡವನಿಲ್ಲ ಪ್ರಾಣವನುಳುಗಿದೆ. ಪ್ರಾಣನೆ ನಿನಗಿಡಿಗಾಣೆ ಲೋಕದೊಳಿದು. ನೀನೇ ದೊಡ್ಡವನಯ್ಯ ಶನೀಶ್ವರ, ನೀನೇ ದೊಡ್ಡವನಯ್ಯ ಶನೀಶ್ವರ, ನೀನೆ ದೊಡ್ಡವನಯ್ಯ ಶನೀಶ್ವರ. ಆಯ 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 ಅಯ್ಯ ಶನಿ ಮಹಾತ್ಮನೇ, ಗುರುದೇವ, ವಯಸ್ಸಿನಲ್ಲಿ ನನಗಿಂತ ಸಣ್ಣವನಾದರೂ ಕೂಡ ಯೋಗ್ಯತೆಯಲ್ಲಿ ನನಗಿಂತ ಹಿರಿಯ ಎನ್ನುವುದನ್ನು ತೋರಿಸಿಕೊಟ್ಟೆ. ನಿನ್ನ ನಾಮದ ಬಲದಿಂದ ನನ್ನ ಪ್ರಾಣ ಉಳಿದಿದೆ ಎನ್ನುವುದೊಂದು ಬಿಟ್ರೆ, ಇಲ್ಲದಿದ್ರೆ ದೇವಗುರುವಾದಂತಹ ನನಗೂ ಅಳಿಯುವಾಗುವಂತಹ ಸಂಭವ ಇತ್ತು. ಹೌದು ಗುರುಗಳೇ. ಸರಿಯಪ್ಪ, ನೀನು ಮಹಾಮಹಿಮಾನ್ವಿತ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ನನ್ನನ್ನು ಬಿಟ್ಟು ಬಿಡಪ್ಪ ಇನ್ನಾದರೂ. ಗುರುಗಳೇ, ಓ, ನಾನು ಕೊಟ್ಟಂತಹ ಅವಧಿ ಮುಗಿದು ಹೋಯಿತು. ಶನಿ ಪೀಡನೆ ಕೊಡ್ತಾರೆ ಮಾತ್ರ ಅಲ್ಲ, ಅವರ ಪ್ರಾಣವನ್ನು ಉಳಿಸ್ತಾರೆ. ಖಂಡಿತವಾಗಿಯೂ ಭಕ್ತಿಯಿಂದ ಯಾರು ಭಜಿಸ್ತಾರೋ ಅಂತವರನ್ನು ರಕ್ಷಣೆ ಮಾಡುವಂತಹ ಹೊಣೆಯೂ ನನಗಿದೆ. ಶನಿ ಹಿಡಿದವ ಸಾಯುವುದಿಲ್ಲ, ಬುಧ ಹಿಡಿದವ ಬದುಕುವುದಿಲ್ಲ. ಇದು ರೂಢಿಯಲ್ಲೊಂದು ಮಾತು. ಅದು ಸತ್ಯವಾಗಿ ಹೋಯಿತು. ಶನಿಯ ಬಾಧೆಗೆ ಒಳಗಾದಾಗ ನಾವು ಎಷ್ಟನ್ನು ಕಳ್ಕೊಂಡಿರ್ತೇವೋ, ಶನಿ ತನ್ನ ಬಾಧೆಯನ್ನು ಮುಗಿಸಿ ಹೋಗುವಂತಹ ಹೊತ್ತಿಗೆ ಅದಕ್ಕೆ ಇಮ್ಮಡಿಯಾಗಿ ಮೂರ್ಮಡಿಯಾಗಿ ನಾಲ್ಮಡಿಯಾಗಿ ಕೊಟ್ಟು ಹೋಗುತ್ತಾನೆ ಎನ್ನುವುದು
ನಾವು ತಿಳಿದುಕೊಂಡಂತಹ ಸತ್ಯ. ಅಲ್ವೇ? ಇಲ್ಲದಿದ್ರೆ ನನ್ನ ಪ್ರಾಣ ಉಳಿಯುವುದಕ್ಕೆ ಸಾಧ್ಯ ಇತ್ತ? ಖಂಡಿತ ಸಾಧ್ಯ ಇಲ್ಲ. ಅರೆಗಳಿಗೆಯಲ್ಲಿ ಏನೋ ಏನೋ ಒಂದು ಆಗುತ್ತಿತ್ತು. ಆದ್ರೆ ನಾಮಸ್ಮರಣೆ ಮಾಡಿದ್ದೀರಲ್ವ, ಹೌದು. ಆ ಹೊತ್ತಿನಲ್ಲಿ ಅವರ ತಲೆ ಹಾ, ಬೇರೆ ಕಡೆ ತಿರುಗಿತ್ತು. ಸರಿ ಆದೀತು. ಇನ್ನು ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು. ನನ್ನ ಮೇಲೆ ಇನ್ನು ದೃಷ್ಟಿ ಬೇಡಪ್ಪ. ನಾನು ಇಲ್ಲ ಗುರುಗಳೇ, ಇನ್ನು ದೃಷ್ಟಿ ಬೀರುವುದಿಲ್ಲ. ನಾನು ಸ್ವರ್ಗ. ನನಗೆ ಬೇರೆ ಕೆಲಸ ಇದೆ. ಆಯ್ತು. ಇಲ್ಲಿ ಎಲ್ಲರನ್ನೂ ಬೇಡಿಕೊಂಡಾಯ್ತು. ಇನ್ನು ಬರುವುದು ಕಲಿಯುಗ. ಕಲಿಯುಗದಲ್ಲಿ ನನ್ನನ್ನು ಯಾರು ಯಾವ ರೀತಿಯಾಗಿ ಕಾಣ್ತಾರೆ, ನನ್ನ ಹೆಸರು ಕೇಳಿದ್ರೆ ಯಾವ ರೀತಿಯಾಗಿ ವರ್ತಿಸ್ತಾರೆ ಎಂಬುದನ್ನು ನಾನು ನೋಡ್ತಾ ಇರಬೇಕು. ನೋಡ್ತಾ ಇರುವುದು ಹೇಗೆ? ನನ್ನ ವಾಹನವಾದಂತಹ ಕಾಗೆಯನ್ನೇರಿ ಅಂಬರ ಪಥದಲ್ಲಿ ತಿರುಗುತ್ತಾ ಇರ್ತೇನೆ.